that means man is more smarter than God. ಹಾಗಾದ್ರೆ ಖಂಡಿತವಾಗಿಯೂ ಮನುಷ್ಯರು ದೇವರಿಗಿಂತ ಬುದ್ಧಿವಂತನ? Because man even manufactures the spare parts, God only manufactures the body. ಸೊ ಮನುಷ್ಯನು ಯಾವ್ದಾದ್ರು ಒಂದು ಕಾರಣ ಕಂಡಿಡಿದ್ರಂತೆ ದೇವರು ಕೂಡ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಾರೆ. So man is smarter than God. ಸೊ ಯಾಕಂದ್ರೆ ಮನುಷ್ಯನು ಜಸ್ಟ್ ಆ ಕಾರನ್ನ ತಯಾರಿ ಮಾಡುವ ಸಂದರ್ಭದಲ್ಲೇ ಅದಕ್ಕೆ ಬೇಕಾದ ಎಲ್ಲ ಬಿಡಿ ಭಾಗಗಳನ್ನ ತಯಾರಿಸಿರ್ತಾನೆ. ಬಟ್ ಆ ದೇವರು ಬರೀ ಮನುಷ್ಯನು ಸೃಷ್ಟಿ ಮಾಡಿಬಿಟ್ಟು ಅಷ್ಟಕ್ಕೆ ಮಾತ್ರ ಕಳಿಸಿದ್ರೆ ಖಂಡಿತವಾಗಿ ಮನುಷ್ಯನು ದೇವರಿಗಿಂತ ಬುದ್ಧಿವಂತರಾಗ್ತಾ ಇದ್ದ. Once the spare part is gone, it's gone forever. ಸೊ ಮನುಷ್ಯನ ಶರೀರದಲ್ಲಿ ಯಾವ್ದಾದ್ರು ಸ್ಪೇರ್ ಪಾರ್ಟ್ ಬಿಡಿ ಭಾಗಗಳು ನಷ್ಟಪಟ್ಟು ಹೋದ್ರೆ ಅದು ಲೈಫ್ ಲಾಂಗ್ ನಷ್ಟಪಟ್ಟು ಹೋದಂಗೆನ. That is what we think about God. ನಾವು ಈ ರೀತಿಯಾಗಿದೆ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು. And I told Demonte, the Bible says everything on earth is a shadow of what is in heaven. ಸೊ ಆಗ ಆ ಸಹೋದರಿ ಬ್ರದರ್ ಡಿಮೋಂಟಿ ಆ ಸಹೋದರಿ ಇವ್ರು ಹೇಳಿದ್ರು, ಬ್ರದರ್ ನಾವು ಈ ಲೋಕದಲ್ಲಿ ಏನೆಲ್ಲ ನಾವು ನೋಡ್ತಾ ಇದ್ವಿ ಅಥವಾ ನಮ್ಮ ಶರೀರದಲ್ಲಿ ಏನು ನೋಡ್ತೀವಿ ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಲೋಕದಿಂದ ಮೊದಲೇ ತಯಾರಾಗಿ ಬಂದಿರುವಂಥವು. So if there are spare parts here, there has to be spare parts in heaven. ಸೊ ಈ ಭೂಲೋಕದಲ್ಲಿ ಯಾವುದೋ ಒಂದು ಕಂಪನಿ ಏನೇ ಒಂದು ತಯಾರಿಸಬೇಕಾದ್ರೆ ಯಾವ ರೀತಿ ಬಿಡಿ ಭಾಗಗಳು ಕೂಡ ಅದ್ರ ಜೊತೆಲಿ ಇದೆಯೋ ಇನ್ ದ ಸೇಮ್ ವೇ ದೇವರು ಈ ಶರೀರವನ್ನು ಸೃಷ್ಟಿ ಮಾಡುವಾಗಲೇ ಖಂಡಿತವಾಗಿಯೂ ಇದಕ್ಕೆ ಬೇಕಂತ ಸ್ಪೇರ್ ಪಾರ್ಟ್ಸ್ಗಳು ಕೂಡ ಬಿಡಿ ಭಾಗಗಳು ಕೂಡ ಪರಲೋಕದಲ್ಲಿ ಇದೆ. So he is saying, listen, what's the use of having spare parts in heaven? At least just hope. Okay. Now let's say his service center is in Bombay and the car got spoiled here. What's the use here? ಸೊ ನಾವು ಅಷ್ಟಕ್ಕೆ ಚಪ್ಪಾಳೆ ಮಾಡಿದ್ವಿ. ಅದಕ್ಕೆ ಸಹೋದರಿ ಹೇಳ್ತಾ ಇದಾರೆ, ಸಪೋಸ್ ಕ್ರೇಟಾ ಕಾರ್ ಇವರು ಇಲ್ಲಿ ತಗೊಂಡಿದ್ದಾರೆ, ಅದ್ರ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಸಿಗ್ತಾ ಇಲ್ಲ. ಇಂಗ್ಲೆಂಡ್ ಹೊರ ದೇಶದಲ್ಲಿ ಇದೆ ಸ್ಪೇರ್ ಪಾರ್ಟ್ಸ್. ಏನು ಪ್ರಯೋಜನ ಇದೆಯಾ? New car will be cheaper than that. Okay. So I said to him, the spare parts are in heaven, but when I believe that God is my strength of my heart, means God is my source, my creator, who has created me, and he is also taking responsibility to repair my heart. Wow. See, hey Baba, your car, can you go and give it to Honda? And if the Honda mechanic opens and then you take the car back, they'll say warranty over. So you have to go to that company service station. So what is he saying? I'm not going to this service station, that service station. I'm going to the head office, the creator who created me, and to his service station. He is the strength of my heart. Amen. Hallelujah. ಸೊ ದೇವರು ನಮ್ಮನ್ನ ಸೃಷ್ಟಿ ಮಾಡಿದಂತ ಅದೇ ಸಂದರ್ಭದಲ್ಲಿ ಈ ಶರೀರದಲ್ಲಿ ಏನೆಲ್ಲ ಒಳಗಡೆ ಬಿಡಿ ಭಾಗಗಳಿಯೋ ಹೊರಗಡೆ ಏನೆಲ್ಲ ಬಿಡಿ ಭಾಗಗಳಿಯೋ ಪ್ರೈಸ್ ಟು ದಿ ಗಾಡ್, ಆ ಎಲ್ಲ ಬಿಡಿ ಭಾಗಗಳನ್ನು ಕೂಡ ದೇವರು ಮೊದಲೇ ತಯಾರಿ ಮಾಡಿ ಪರಲೋಕದಲ್ಲಿ ಇಟ್ಟಿದ್ದಾರೆ. ಸಪೋಸ್ ಒಂದು ವೇಳೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಸಪೋಸ್ ಆ ಬಿಡಿ ಭಾಗಗಳನ್ನ ತಯಾರಿ ಮಾಡದ ಹೋಗಿದ್ರೆ, ಸಪೋಸ್ ನಮ್ಗೆ ಹೃದಯ ಸಮಸ್ಯೆ ಬಂತ, ಅದು ಕಿಡ್ನಿ ಸಮಸ್ಯೆ ಬಂದ್ರೆ ಅದು ಒಂದ್ಸರಿ ಸಮಸ್ಯೆ ಬಂದ ತಕ್ಷಣ ಅದು ಎಲ್ಲ ನಷ್ಟಪಟ್ಟು ಹೋಗ್ತಾ ಇತ್ತು. ಉದಾಹರಣೆಗೆ ಅವರು ಕ್ರೇಟಾ ಕಂಪನಿದು ಕಾರ್ ತೆಗೆದುಕೊಂಡಿರೋದ್ರಿಂದ ಸಪೋಸ್ ಕಾರ್ ಏನಾದರೂ ರಿಪೇರಿ ಬಂದ್ರೆ ಯಾವ ಸರ್ವಿಸ್ ಸೆಂಟರ್ಗೆ ಬಿಡಬೇಕು? ಹೋಂಡಾ ಕಂಪನಿ, ಅಂಬಾಸಡರ್, ಮಹೇಂದ್ರ, ಅದೇ ಕಂಪನಿ ಬಿಡ್ತಾರೆ. ಸೊ ಬೇರೆ ಕಂಪನಿ ಬಿಟ್ಟಾಗ ಇವ್ರಿಗೇನು ಅಯ್ಯೋ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳಿ ಇವ್ರ ಹತ್ರದಲ್ಲೇ ಹೋಂಡಾ ಕಂಪನಿ ಇದೆ ಅಂತೇಳಿ ಬಿಟ್ಬಿಟ್ರು. ಅವ್ರು ಬಿಚ್ಚಿ ರೆಡಿ ಮಾಡಿಕೊಟ್ರು. ಒಂದ್ಸಲ ಮತ್ತೇನೋ ಸಮಸ್ಯೆ ಬಂದಾಗ ಅದರದ್ದು ಸರ್ವಿಸ್ ಕ್ರೇಟಾ ಸೆಂಟರ್ಗೆ ಒರಿಜಿನಲ್ ಸರ್ವಿಸ್ ಸೆಂಟರ್ ತೆಗೆದುಕೊಂಡು ಹೋದಾಗ ಯಾರೋ ಇದನ್ನ ಆಲ್ರೆಡಿ ಓಪನ್ ಮಾಡಿದಾರೆ ಅಂತೇಳಿ ಇನ್ನು ಎಷ್ಟು ವರ್ಷ ಸರ್ವಿಸ್ ಇತ್ತು ಅದೆಲ್ಲ ಕ್ಯಾನ್ಸಲ್ ಆಗ್ತದೆ. ಇನ್ ದ ಸೇಮ್ ವೇ ನಮ್ಮ ಸಪೋಸ್ ಒಂದು ವೇಳೆ ನಮ್ಮ ಹೃದಯಕ್ಕೆ ಸಮಸ್ಯೆ ಬಂದಾಗ ಅದನ್ಯಾರು ತಯಾರಿ ಮಾಡಿದಾರೋ ಆ ಕಂಪನಿಗೆ, ಆ ಸರ್ವಿಸ್ ಸ್ಟೇಷನ್ಗೆ ನಾವು ತೆಗೆದುಕೊಂಡು ಹೋಗಿ ಕೊಡೋದಾದ್ರೆ ಪ್ರೈಸ್ ಬಿಟ್ಟು ಗಾಡ್ ಯಾವ ಕಾರಣಕ್ಕೂ ಯಾವುದೇ ವಾರಂಟಿ ಮುಗಿಯೋದಿಲ್ಲ, ಯಾವುದೇ ಮಧ್ಯದಲ್ಲಿ ಡ್ಯಾಮೇಜ್ ಮಾಡೋದಿಲ್ಲ, ಪಕ್ಕ 100% ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಂತ ಅಂತ ಕಾರ್ಯವನ್ನ ರೆಡಿ ಮಾಡಿ ನಾವು ವಾಪಸ್ ಕೊಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಆ ತರ ಏನೋ ಸಮಸ್ಯೆಗಳು ಬಂದಾಗ ನಾವು ಆ ಕಂಪ್ನಿಗೆ ಹೋಗೋದು, ಹೋಂಡಾ ಕಂಪ್ನಿಗೆ ಹೋಗೋದು, ಮಾರುತಿ ಕಂಪ್ನಿಗೆ ಹೋಗೋದು, ಈ ರೀತಿ ಎಲ್ಲ ಕಡೆ ಹೋಗಿ ಎಲ್ಲರೂ ಬಿಚ್ಚಿ ವಾರಂಟಿನೆಲ್ಲ ಪೀಸಸ್ ಮಾಡಿ ಕೊನೆಗೆ ನೆಕ್ಸ್ಟ್ ಆಮೇಲೆ ಒರಿಜಿನಲ್ ಕಂಪ್ನಿ ಬರ್ತವೆ. ಆಗ ಕತೆ ಮುಗಿದಿರ್ತೀವಿ. Hallelujah. Now his car is damaged, supposedly. ಒಂದ್ ವೇಳೆ ಆ ಸಹೋದರ ಕಾರ್ ಏನಾದ್ರು ತೊಂದರೆಗೆ ಹಾನಿ the service station.
ಸೊ ಅವರ ಸರ್ವಿಸ್ ಏನು ಅವರು ಎಲ್ಲಿ ಗ್ಯಾರೇಜ್ ಬಿಟ್ಟಿದ್ರು ಅಲ್ಲಿಂದ ಏನೋ ಒಂದು ತೊಂದರೆ ಒಳಗಾಯ್ತು. They sent a truck to tow and take. ಸೊ ಆಗ ಆ ಸಂದರ್ಭದಲ್ಲಿ ಅವರು ಇವ್ರ ಗಾಡಿ ಸ್ಟಾರ್ಟ್ ಆಗ್ತಲ್ಲ, ಆಗ ಅವರು ಟ್ರಕ್ ತೆಗೆದುಕೊಂಡು ಎಳ್ಕೊಂಡು ಹೋಗ್ಲಿಕ್ಕೆ ಟ್ರಕ್ ಕಳಿಸಿದ್ರು. So where is your towing station? Our towing station is in Hebrews 1:14. ಸೊ ಯಾವ ರೀತಿ ಇವ್ರ ಕಾರ್ಗೆ ಏನಾದರೂ ತೊಂದರೆ ಆದರೆ ಇವರು ಜಸ್ಟ್ ಅವರ ಕಂಪನಿಯವ್ರಿಗೆ ಫೋನ್ ಮಾಡಿದ ತಕ್ಷಣ, ಸರ್ ಎಲ್ಲಿ ನಿಂತಿದ್ದೀರಿ, ನಿಮ್ಮ ಗಾಡಿ ಎಲ್ಲಿ ಕೆಟ್ಟೋಗಿದೆ, ಆ ಸ್ಪಾಟ್ಗೆ ಅವರು ಆ ಕಾರ್ನ ಎಳ್ಕೊಂಡು ಹೋಗ್ಲಿಕ್ಕಾಗಿ ಒಂದು ವಾಹನ ಕಳಿಸ್ತಾರೆ. ಕರೆಕ್ಟ್. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಏನಾದರೂ ಯಾವುದಾದ್ರೂ ವ್ಯತ್ಯಾಸ ಆಗಿ ನಮ್ಮ ಜೀವನ ಎಂಬ ಗಾಡಿ ಓಡದೆ ಹೋಗಿ ಎಲ್ಲಾದ್ರೂ ಒಂದು ಕಡೆ ನಿಂತೋದ್ರೆ ಅದನ್ನ ಕಳಿಸ್ಕೊಡುವಂತಹ ಸರ್ವಿಸ್ ಸ್ಟೇಷನ್ ಎಲ್ಲಿರುವಂಥದ್ದು? ಸರ್ವಿಸ್ ಸ್ಟೇಷನ್ ಬಂದು ಪ್ರೈಸ್ ದಿ ಗಾಡ್ ಪರಲೋಕದ್ದು. ಬಟ್ ಅದರ ಕಳಿಸ್ಕೊಳ್ಳುವಂತ ವಾಹನ ಎಲ್ಲಿರೋದು? ಯಾವ್ದು ವಾಹನ? ಇಬ್ರು 1:14 Now is it translating or preaching? Tell me honestly. Preaching. Hey, is it translating or preaching? There are people who translate and there are people who understand. They can't translate. Even if I tell him to translate, he can't translate. Because he will put his confidence, his belief in what he's speaking. Okay, Hebrews 1:14. What is it saying? Come on. ಇಬ್ರಿಯ 1:14 ಓದಿ. What is Hebrews 1:14? ಇವರೆಲ್ಲರೂ ರಕ್ಷಣೆ ದೇವರದು ರಕ್ಷಣೆಯನ್ನು ಬಾಧ್ಯವಾಗಿ ದೇವದೂತರೆಲ್ಲರೂ ದೇವದೂತರೆಲ್ಲರೂ ದೇವ not Deva. The angels. So who are your mechanics? Angels. Amen. Who is your towing truck? Angels. Who is going to bring the spare parts? Angels. Who is going to do the fittings? Angels. Who is going to do the repair? Angels. And who is going to pay the bill? Jesus. Hallelujah. So ದೇವದೂತರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಸೇವೆ ಸರ್ವಿಸ್ ಸ್ಟೇಷನ್ ಸೇವೆ ಏಂಜಲ್ಸ್ ಸೇವೆ. ಸೊ ಹಾಗಾಗಿ ಥ್ಯಾಂಕ್ ಗಾಡ್, ಜಸ್ಟ್ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನ ಎಂಬ ಗಾಡಿ ಎಲ್ಲಾದ್ರೂ ಕೆಟ್ಟೋದ್ರೆ ಅದನ್ನ ಎಳ್ಕೊಂಡು ಹೋಗುವಂತ ಮೆಷಿನ್ ಯಾವುದು, ಎಳ್ಕೊಂಡು ಹೋಗುವಂತ ವಾಹನ ಯಾವುದು? ದೇವದೂತ. ಜಸ್ಟ್ ಅದಕ್ಕೆ ಬೇಕಂತ ಎಲ್ಲ ಬಿಡಿಭಾಗಗಳನ್ನ ಫಿಕ್ಸ್ ಮಾಡೋದು ಯಾರು? ದೇವದೂತ. ಸೊ ಅದೇ ರೀತಿ ಅದೆಲ್ಲ ರಿಪೇರಿ ಮಾಡೋದು ಯಾರು? ಅದನ್ನ ಮನೆಗೆ ತಂದು ಡೆಲಿವರಿ ಕೊಡೋದು ಯಾರು? ಅದಕ್ಕೆ ಹಣ ಕಟ್ಟೋದು ಯಾರು? ಈಗಾಗಲೇ ಕಟ್ಟಿದ್ದಾರೆ. When the angels will do the repairing, no stitch marks. ಸೊ ದೇವದೂತರು ಏನಾದ್ರೂ ಆ ರಿಪೇರಿ ಮಾಡೋದ್ರೆ ಯಾವ್ದು ಸ್ಟಿಚ್ ಮಾರ್ಕ್ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಲೋಕದಲ್ಲಿ ಏನೋ ತೆಗೆದುಕೊಂಡ್ರೆ 3 years ವಾರಂಟಿ, 5 years ವಾರಂಟಿ. ಬಟ್ ಜೀಸಸ್ ಯೇಸು ಸ್ವಾಮಿ ನಮಗೋಸ್ಕರ ಏನೆಲ್ಲ ಬಿಲ್ ಪೇ ಮಾಡಿದಾರೋ ಅದು ಲೈಫ್ ಲಾಂಗ್, ನಾಟ್ ವಾರಂಟಿ, ಗ್ಯಾರಂಟಿ. That is why when we are praying, there are people who have got damaged organs, there are people who have got tumors, cancer. The whole organ gets replaced because we are speaking God's word, and angels, they obey God's spoken word out of our mouth. Amen. So now with our mouth, when we open our mouth and we say, this is what is happening. And Demonte was listening to them and he began to hug me, began to kiss me, and he said, hey, that's beautiful. Now we can repair any spare parts of any body. I said, that's true. That is what the Bible says. Praise the Lord. Hallelujah. 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 Thank you, Jesus. Thank you, Jesus. Now these angels will only hear the call of a preacher. ಈ ದೇವದೂತರು ಕೇವಲ ಜಸ್ಟ್ ಪ್ರಬೋಧಕರ ನುಡಿಗೆ ಮಾತ್ರ ಕಿವಿಗೊಟ್ಟು ಕೆಲಸ ಮಾಡೋರ? Who are they going to hear? ಯಾರ ನುಡಿಗೆ ಅವರು ಕಿವಿಗೊಟ್ಟು ಕೆಲಸ ಮಾಡುವಂಥದ್ದು? For whom they are supposed to serve? ಯಾರಿಗೆ ಅವರು ಸೇವೆ ಮಾಡುವಂತಹ ಸೇವಕರುಗಳು? Preacher. ಪ್ರಬೋಧಕರಿಗೆ ಮಾತ್ರ. Hey, preacher only. ಪ್ರಬೋಧಕರಿಗೆ ಮಾತ್ರ. Hey, preacher only. ಸಹೋದರ ಜಾನ್ಸನ್ ಬ್ರದರ್ಗೋಸ್ಕರ ಮಾತ್ರ. Is it written, preacher? It is written, everyone
who has made Jesus the Lord of their life. Supposing you are a Hindu, when you will meet a person is a Hindu, okay? That person, you preach the gospel. How many minutes back? 20 minutes back. And that person said, I want to receive Jesus as my Lord God and Savior. Now will the angels serve them? Yeah. So now you are teaching them some scripture. Tell them, open your mouth and keep on saying this and tell the angels to repair the spare parts, to repair the damaged part. After 1 week, they'll come back and say, Nalla, new, taka tak, taka tak, taka tak, everything working beautiful. Now, when they see that, their relationship with Jesus will be the same? No, it will go on growing. Why will it grow? Because of the healing? Come on, because of the healing? No. Because how does the word work that brings healing? If this one line brought healing, if I get 10 lines, how much more? And that word will make them go deeper and deeper in the word, and their relationship with God will be intimate. Praise the Lord. Signs and wonders will only convert a person, but the word of God will make them disciples. Praise the Lord. Praise the Lord. Hallelujah. 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 ದೇವದೂತರು ಯಾರಿಗೆ ಸೇವೆ ಮಾಡುವಂತಹ ಸೇವಕರುಗಳಾಗಿದ್ದಾರೆ? ನಮ್ಗೆಂದ್ರೆ ಯಾರಿಗೆ? ಯಾರು ಯೇಸುವನ್ನು ನಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅಂತವರಿಗೆ ಮಾತ್ರ. ತಿರುಗಿ ಹುಟ್ಟಿರೋರು ಅಂತವರಿಗೆ. ಓಕೆ, ಇಲ್ಲಿ ವಾಕ್ಯ ಹೇಳ್ತದೆ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದುವವರು ಯಾರು ರಕ್ಷಣೆ ಹೊಂದಿದಾರೋ ಅಂತವರಿಗೆ. ಬಟ್ ಆದ್ರೆ ನಾವು ಅನೇಕ ಸಂದರ್ಭದಲ್ಲಿ ಅಕ್ರೈಸ್ತ ಮಕ್ಕಳನ್ನ ಭೇಟಿ ಮಾಡ್ತಾರೆ. ಅಕ್ರೈಸ್ತ ಮಕ್ಕಳನ್ನ ಭೇಟಿ ಮಾಡಿದಾಗ ಖಂಡಿತವಾಗಿಯೂ ಅವರು ತಿರುಗುಟ್ಟಿಲ್ಲ. ಬಟ್ ಅದರ ಪ್ರೈಸ್ ಬಿಡಿ ಗಾಡ್ ಅವ್ರನ್ನ ಫಸ್ಟ್ ಏನ್ ಮಾಡ್ತಾರೆ? ಶುಭ ಸಂದೇಶವನ್ನು ಪ್ರಬೋಧಿಸ್ತಾರೆ. ಶುಭ ಸಂದೇಶ ಅಂದ್ರೆ ಏನು? ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಏನು ಕಾರ್ಯ ಮಾಡಿದ್ರು ಅದನ್ನ ಅವರು ಪ್ರಕಟಪಡಿಸ್ಲಿ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಹೃದಯವನ್ನು ತೆರೆದು ಹೃದಯದಿಂದ ಯೇಸುವನ್ನು ನಂಬಿ ಬಾಯಿ ತೆಗೆದು ಯೇಸುವೆ ನೀವೇ ನಮ್ಮ ರಕ್ಷಕರು ಎಂಬುದಾಗಿ ಸ್ವೀಕಾರ ಮಾಡಿಕೊಂಡ ತಕ್ಷಣ ಆ ವ್ಯಕ್ತಿ ತಿರುಗಿ ಹುಟ್ಟಿ ದೇವರ ಮಗುವಾಗ. ಈಗ ಹಾಗಾದ್ರೆ ಈಗ ದೇವದೂತರು ಕೂಡ ಆ ವ್ಯಕ್ತಿಗೆ ಸೇವೆ ಮಾಡುವಂತ ಸೇವಕರುಗಳಾಗಿದ್ದಾರ ಆಗಿಲ್ವ? ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾವು ಯಾವ ಒಂದು ವಾಕ್ಯವನ್ನು ನಾವು ಬಾಯಿ ನುಡಿಲಿಕ್ಕೆ ನಾವು ಹೇಳಿದ್ವಿ, ಆ ವಾಕ್ಯ ಪ್ರೈಸ್ ಬಿಡಿ ಗಾಡ್ ಆ ವ್ಯಕ್ತಿ ಜೀವನದಲ್ಲಿ ಕೂಡ ಕಾರ್ಯಗತಗೊಳ್ತದೆ. ಯಾಕೆಂದ್ರೆ ನಾವ್ ಹೇಳ್ತೇವೆ ಆ ವ್ಯಕ್ತಿಗೆ ಒಂದೆರಡು ವಾಕ್ಯ ಕೊಟ್ಬಿಟ್ಟು ಇದನ್ನ ಎವ್ರಿ ಡೇ ಪ್ರತಿದಿನ ಬಾಯಿ ನುಡಿತಾರೆ, ಬಾಯಿ ಹೇಳ್ತಾನೆ ಇರಿ, ಬಾಯಿ ಹೇಳ್ತಾನೆ ಇರಿ, ಬಾಯಿ ಹೇಳ್ತಾರೆ. ಅದಾದ್ಮೇಲೆ ಒಂದು ವಾರ ಕಳೆದ ನಂತರ ಆ ವ್ಯಕ್ತಿ ಬಂದು ಹೇಳ್ತಾರೆ, ವಾವ್ ನನ್ನ ಕಿಡ್ನಿ ಸರಿ ಆಯ್ತು, ನನ್ನ ಹೃದಯ ಸರಿ ಆಯ್ತು, ನನ್ನ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಕರೆಕ್ಟ್ ಒರಿಜಿನಲ್ ಆಗಿ ಎಲ್ಲ ಕೂಡ ಸೇರ್ಕೊಳ್ತು, ಈಗ ಚೆನ್ನಾಗಿದ್ದೇನೆ. ಅದಾದ ನಂತರ ಚೆನ್ನಾಗಿದ್ದಾನೆ. ಅದಾದ ನಂತರ ಆ ವ್ಯಕ್ತಿ ನಿಜವಾಗೂ ಅನುಭವಿಸಿದಂತಹ ಅದ್ಭುತ ಕಾರ್ಯ ಆ ವ್ಯಕ್ತಿ ಜೀವನ ಚೇಂಜ್ ಮಾಡ್ತದ. ಹಲೋ ಹಲೋ You said Chana, my mouth. ಆ ವ್ಯಕ್ತಿ ಏನ್ ಅದ್ಭುತ ಕಾರ್ಯ ಕಂಡು ಅದೇನಾದ್ರೂ ಆತನ ಬದಲಾವಣೆ ಮಾಡ್ತದ ಆತನ ಜೀವನವನ್ನ? ಇಲ್ಲ. ಬಟ್ ಆ ವ್ಯಕ್ತಿಗೆ ಏನು ತಿಳುವಳಿಕೆ ಬರ್ತದೆ ಅಂದ್ರೆ ಒಂದು ವಾಕ್ಯ ಕೆಟ್ಟೋಗಿರುವಂತ ಶರೀರದಲ್ಲಿ ಈ ಭಾಗವನ್ನ ಅಥವಾ ಕೆಟ್ಟೋಗಿನ ಜೀವನವನ್ನ ಈ ಏರಿಯಾದಲ್ಲಿ ಸರಿ ಮಾಡಿದ್ಮೇಲೆ ಇನ್ನೊಂದು ವಾಕ್ಯ ಕಲ್ತ್ಕೊಳ್ಳೋಣ, ಇನ್ನೊಂದು ವಾಕ್ಯ ಕಲ್ತ್ಕೊಳ್ಳೋಣ, ಇನ್ನು 10 ವಾಕ್ಯಗಳನ್ನ ಧ್ಯಾನಿಸೋಣ. ಒಂದು ವಾಕ್ಯ ಕಲ್ತಿದ್ದಕ್ಕೆ ಈ ರೀತಿ ಬದಲಾವಣೆ ಆಯ್ತು ಅಂತ ಹೇಳಿದ್ಮೇಲೆ ಇನ್ನೊಂದು 10 ವಾಕ್ಯಗಳು ಕಲ್ತ್ಕೊಂಡ್ರೆ ಇನ್ನೆಷ್ಟು ಮಟ್ಟಿಗೆ ಬದಲಾವಣೆ ಕಾಣಬಹುದು ಅಂತೇಳಿ ಈ ರೀತಿಯಾಗಿ ಆತನು ಯೇಸುವಿನ ವಾಕ್ಯದಲ್ಲಿ ನೆಲೆಗೊಳ್ತಾನೆ. ಅದ್ಭುತ ಕಾರ್ಯಗಳು ಒಂದು ವ್ಯಕ್ತಿಯನ್ನ ಜಸ್ಟ್ ಬದಲಾವಣೆ ಮಾಡ್ತದೆ. ಎಲ್ಲಿಂದ? ಅಂಧಕಾರ ಸಾಮ್ರಾಜ್ಯದಿಂದ ದೇವರ ಸಾಮ್ರಾಜ್ಯಕ್ಕೆ ಬದಲಾವಣೆ ಮಾಡ್ತದೆ. ಬಟ್ ಆದ್ರೆ ಆ ವ್ಯಕ್ತಿ ಅನುದಿನವೂ ದೇವರ ವಾಕ್ಯಗಳ ಜೊತೆ ಕಾಲ ಕಳೆಯುವುದರಿಂದ ಆ ದೇವರ ವಾಕ್ಯ ಆ ವಾಕ್ಯವನ್ನ ಯೇಸುವಿನ ಶಿಷ್ಯನಾಗಿ ಮಾರ್ಪಡಿಸ್ತದೆ. Hallelujah. 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 Just read that. Psalm 73:26. So from now on, anybody's spare parts gone, what scripture will you give? ಕೀರ್ತನೆ 73, 26. 26. 26. ನನ್ನ Is it right? ಕರೆಕ್ಟ್ Yeah, but I don't know. ಸೂಪರ್. ನನ್ನ ಶರೀರವು ನನ್ನ ಶರೀರವು ನನ್ನ ಹೃದಯವು ನಾಶವಾಗುತ್ತದೆ. ನಾಶವಾಗುವುದೇ. ದೆನ್ ಆದರೆ ಎಂದೆಂದಿಗೂ ನೀನೇ ನನಗೆ ಆಶ್ರಯ ಸ್ಥಾನವು ನನ್ನ ದೇವರು ಆಗಿರುವೆ. ಎಂದೆಂದಿಗೂ ಓಕೆ, KJV ಬೈಬಲ್ ಕರೆಕ್ಟಾಗಿ ಹೇಳ್ತದೆ. ಆದರೆ ದೇವರು ಯುಗ ಯುಗಾಂತರಕ್ಕೂ ನನ್ನ ಹೃದಯದ ಬಲವು ಪಾಲು ಆಗಿದ್ದಾರೆ. Hallelujah. what is palu?
It is not the body. What did you say? ಪಾಲು ಪಾಲು ಪೋಷನ್ ನನ್ನ ಪಾಲು ಮೈ ಪೋಷನ್ ನನ್ನ ಪಾಲು The portion includes my body, my finances, my relationship, my marriage, my children, everything. The whole package is in that one word, portion. So So now the repairing is not only of your heart, the repairing is also of your marriage. The repairing is also of your children. Amen. The repairing is of the whole family. The repairing is also of the ministry. Amen. Amen. Praise God. It's Hallelujah. the whole package. Hallelujah. Whatever God has given you, wherever there is damage, the angels are supposed to Praise go God. Amen. and do the repair work. Amen. Amen. Praise God. Hallelujah. So will you ever forget this scripture? No, no. So ಇಲ್ಲಿ ಈ ವಾಕ್ಯದ ಪ್ರಕಾರ ನನ್ನ ಹೃದಯ So can the loans and debts be paid by the angels? Yes. ಆಮೆನ್ Amen. ಸೊ ಇಲ್ಲಿ ನನ್ನ ಹೃದಯವು But will they work for you if you don't work in the kingdom? No. No. Only working in the kingdom it will work. The first thing is, I must seek the kingdom of God. Amen. ಪ್ರೈಸ್ ದಿ ಲಾರ್ಡ್ Praise the Lord. Hallelujah. Hallelujah. ಇಲ್ಲಿ ನನ್ನ ಹೃದಯ ಮತ್ತು ನನ್ನ ಶರೀರವು ನಾಶವಾಗಬಹುದು ಆದರೆ ನನ್ನ ಹೃದಯದ ಬಲವು ನನ್ನ ಪಾಲು ದೇವರೇ ಎಂಬುದಾಗಿ ಹೇಳಿದ್ದಾರೆ. ನನ್ನ ಹೃದಯವು ನನ್ನ ಪಾಲು ಅಂತ ಹೇಳುವಾಗ ನನ್ನ ಪೋಷನ್ ಅಂತ ಹೇಳುವಾಗ ಅದರಲ್ಲಿ ನನ್ನ ಹಣಕಾಸಿನ ಕಾರ್ಯಗಳಾಗಿರ್ಬೋದು, ಶಾಂತ ಸಮಾಧಾನ ಕಾರ್ಯಗಳಿರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಇರುವ ಸಂಬಂಧ ಆಗಿರ್ಬೋದು, ಅಥವಾ ನನ್ನ ಶರೀರದ ಆರೋಗ್ಯ ಆಗಿರ್ಬೋದು, ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರ್ಬೋದು, ಅತ್ತೆ ಮತ್ತು ಸೊಸೆ ಮಧ್ಯದಲ್ಲಿರುವ ಸಂಬಂಧ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ಅಥವಾ ನನ್ನ ಕೆಲಸದ ಸ್ಥಳದಲ್ಲಿರುವಂಥ ಬಾಸ್ ಮತ್ತು ನಮಗಿರುವಂಥ ಮಧ್ಯದಲ್ಲಿರುವಂಥ ಸಂಬಂಧದಲ್ಲಿ ಯಾವುದೇ ಏರಿಯಾದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ ಆ ನನ್ನ ಪಾಲು ಎಂಬುದಾಗಿ ಹೇಳುವಾಗ ಎಲ್ಲ ಏರಿಯಾದಲ್ಲೂ ಕೂಡ ಸಪೋಸ್ ನಾಶವಾಗುವಂಥ ಪರಿಸ್ಥಿತಿಯನ್ನು ನಾನು ಕಂಡರೂ ಕೂಡ ಎಲ್ಲದನ್ನ ಸರಿಪಡಿಸುವಂತಹ ನನ್ನ ಬಲವು ನನ್ನ ಶಕ್ತಿಯು ಪ್ರಭುವಾಗಿದ್ದಾರೆ. ಬಟ್ ಯಾವಾಗ ಅದು ನಮ್ಮ ಪರವಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ? ನಾನು ದೇವರ ಸಾಮ್ರಾಜ್ಯಕ್ಕಾಗಿ ಮತ್ತು ನನ್ನ ಸಾಮ್ರಾಜ್ಯಕ್ಕಾಗಿ ತವಕಪಡುವಾಗಲ್ಲ, ದೇವರ ಸಾಮ್ರಾಜ್ಯಕ್ಕಾಗಿ ತವಕಪಡುವಾಗ ನನ್ನ ಸಾಮ್ರಾಜ್ಯಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ದೇವರು ಸೇರಿಸಿ ನಾನು ಉಚಿತವಾಗಿ ಎಲ್ಲವನ್ನು ಕೊಡ್ತಾರೆ. Hallelujah. ಎಲ್ಲವನ್ನು ಸರಿಪಡಿಸ್ತಾರೆ. Hallelujah. ಈವನ್ ನಾನು ಮಾಡುವಂಥ ಸೇವಾ ಕಾರ್ಯದಲ್ಲಾಗಿರ್ಬೋದು, ನಾನು ಮಾಡುವಂಥ ವ್ಯವಹಾರಗಳಾಗಿರ್ಬೋದು, ಎಲ್ಲೇ ಏನೇ ನಾಶ ಆದರೂ ಕೂಡ, ಏನೋ ಒಂದು ಕಡಿದೋದ್ರೂ ಕೂಡ ಅದೆಲ್ಲವನ್ನು ಸರಿಪಡಿಸುವಂಥದ್ದು ನಮ್ಮ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. Hallelujah. 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 Thank you, Jesus. Thank you, Jesus. So shall we start the topic now? ಈಗ ಪ್ರಾರಂಭಿಸೋಣ. Now my introduction, did it help you in any way? ಖಂಡಿತವಾಗಿಯೂ ಇದುವರೆಗೂ ಕೊಟ್ಟಂತ ಆ Very ಒಂದು strong. ಪೀಠಿಕೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸಹಾಯ ಮಾಡುವಂಥದ್ದು. Always remember this. Sister Mary is a good cook, okay? But if she feeds me the same food every day, I stop coming to this restaurant and go somewhere else. She cooks good, Yeah. but every week when the prayer meeting comes, she preaches the same thing what I've heard before. Then I will say, why should I go? Anyway, I'm not going to learn anything new. So why should I go? A person should prepare the food in such a way that the next week when people come, they must taste something new. And when they taste something new, they'll say, next week I should not miss, because I don't want to miss the food that is served fresh. Praise But God. if the preacher is coming and teaching the same thing, they are saying, he has gotten, because he's not been sitting with the Lord, he doesn't know what to preach. A person who sits with the Lord will give him new food, new tasty food for his congregation. Praise the Lord. So what's the job of a preacher? To sit with the boss, get the food for himself, practice it, and now begin to serve the food to the people. When the people taste that, they'll say, I'm not missing next week. I'm coming. Praise Because the Lord. every time I'm coming for this meeting, something new I'm getting, which I can go and practice for the week, and then I can come back with testimonies. Why people are not coming with testimonies? Because they are only the hearers and not the doers. When a person is a doer, the testimony is guaranteed. Praise the Lord. Praise the Lord. Hallelujah. Hallelujah. So ನಮ್ಮ ಮೇರಿಯಮ್ಮ Mary Amma, only example. ಉದಾಹರಣೆಗೆ ಮೇರಿಯಮ್ಮ ಜಸ್ಟ್ ಇವರು ಬಂದಂತಹ ನಮಗೆ ಜಸ್ಟ್ ಡೈಲಿ ಒಂದೇ ರೀತಿ ಊಟ ಕೊಡ್ತಾ ಇದ್ದಾರೆ.
ಓಕೆ Preacher. ಎಕ್ಸಾಂಪಲ್ ಒಂದೇ ರೀತಿ ಊಟ ಕೊಟ್ರು ದಿನಂಪ್ರತಿ. ನೆಕ್ಸ್ಟ್ ಮನೆ ಬರ್ಲಿಕ್ಕೆ ಇಷ್ಟಪಡ್ತಾರೆ ಯಾರಾದ್ರು? ಇಲ್ಲ. ಅವ್ರ ಮನೆ ಬರೋ ಒಂದೇ ತರ ಊಟ. ಸೊ ಅದೇ ತರ ಒಬ್ಬ ಪ್ರಬೋಧಕ ಜಸ್ಟ್ ಹೋದ ವಾರನೂ ಅದೇ ಟೀಚಿಂಗ್. Sister Mary, I'm saying Mother Mary. Then Sister Mary sits with the Lord and says, people are getting less, Lord, what do I do? She says, you eat fresh food and give them new food. So she says, where will I get that? You sit with me, I am the one who is the source. So she starts sitting and starts studying the scriptures, start practicing. Next week when she comes, she opens her mouth and people's hearts are touched. Why? Because she has got it from the Lord. She has been sitting and getting it from the Lord. And now when she gets it from the Lord and she feels, people are saying next week, hey, you also come and what food, man. I've never heard this before, come. So now what is happening? The members are increasing. The members are going down because the preacher himself has not sat with the Lord. And even if he has sat with the Lord, he doesn't have the connection with God. Hallelujah. So when he's preaching, it's a dead gospel. And dead gospel will bring nothing. Only waste time. Praise the Lord. Hallelujah. ಸೊ ಯಾವ ರೀತಿ ಅವರು ಒಂದೇ ಅಡಿಗೆನ ಇಲ್ಲಿ ಮಾಡಿಕೊಟ್ರೆ ಯಾವ ರೀತಿ ಜಸ್ಟ್ ಮನೆ ಬರೋರು ನೆಕ್ಸ್ಟ್ ಟೈಮ್ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ ದ ಸೇಮ್ ವೇ ಒಂದು ಪ್ರಬೋಧಕರಾದ್ಮೇಲೆ ನಮ್ಮೆಲ್ಲರೂ ಕೆಲಸ ಏನಂದ್ರೆ ಒಂದು ಪ್ರಬೋಧಕನಾದ ನಂತರ ಪ್ರೈಸ್ ದಿ ಗಾಡ್ ನಾವು ಪ್ರತಿ ವಾರ ಪ್ರತಿ ದಿನ ಒಂದೇ ರೀತಿಯ ಆಹಾರವನ್ನ ಬರುವಂತ ಜನರಿಗೆ ನಾವು ಕೊಟ್ರೆ ಖಂಡಿತವಾಗಿ ಅವ್ರು 1 ವಾರ ಬರ್ಬೋದು, 2 ವಾರ ಬರ್ಬೋದು, ಆಮೇಲೆ ಏನು ಪ್ರತಿ ವಾರ ಇದೇ ಊಟ ಕೊಡ್ತಾರೆ, ಸುತ್ತಿ ಬಳಸಿ ಇಲ್ಲೇ ಬಂದ್ರು ಅಲ್ಲಿಗೆ ಬರ್ತಾರೆ ಅಂತೇಳಿ ಕೊನೆಗೆ ಅವ್ರೇನ್ ಮಾಡ್ತಾರೆ, ಅವ್ರ ನಾಲಿಗೆಲ್ಲ ಕೆಟ್ಟೋಗ್ಬಿಟ್ಟು ಜಸ್ಟ್ ಇದೇನು ಟೇಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಬಟ್ ಆದ್ರೆ ಅದೇ ಪ್ರಬೋಧಕ ಜಸ್ಟ್ ತಾನು ದೇವರ ಜೊತೆ ಕೂತ್ಕೊಂಡು ದೇವರೊಂದಿಗೆ ಒಳ್ಳೆ ಅನ್ಯೋನ್ಯತೆಯನ್ನ ಕಲ್ಪಿಸಿಕೊಂಡು ತಾನು ತಯಾರಿ ಮಾಡಿಕೊಳ್ಳೋದಾದ್ರೆ, ತಾನು ತಯಾರಿ ಮಾಡಿಕೊಳ್ಳೋದು ಮಾತ್ರವಲ್ಲ, ದೇವ್ರು ಏನು ಕಲ್ಸ್ಕೊಡ್ತಾರೋ ಅದನ್ನ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ, ಅದ್ರ ಪ್ರಕಾರ ನಿರ್ಧಾರ ತೆಗೆದುಕೊಂಡು ಮುನ್ನಡೆಯುವಾಗ ಅದನ್ನ ತನ್ನ ಜೀವನ ಅಳವಡಿಸ್ಕೊಂಡು ತದನಂತರ ಜನಗಳು ಬಂದು ಕೊಡುವಾಗ ಪ್ರತಿ ವಾರ ವಿಶೇಷವಾದ ಒಂದೊಂದು ಕಾರ್ಯಗಳನ್ನ ಕಲಿಸ್ಕೊಡುವಾಗ ತಿಳಿಸ್ಕೊಡುವಾಗ ಮೈ ಗಾಡ್ ಆ ಕಡೆಯಿಂದ ಬರುವಂಥ ವ್ಯಕ್ತಿಗಳ ಹೃದಯ ಸ್ಪರ್ಶಿಸಿ ಆ ವ್ಯಕ್ತಿಗಳು ಮೈ ಗಾಡ್ ಇದು ನಾನು ಹೇಳ್ದಂಗೆ ಇತ್ತು, ಮೈ ಗಾಡ್ ಇದು ಹೊಸ ರೀತಿಯ ಆಹಾರ ಇಲ್ಲಿ ಸಿಗ್ತದೆ, ಹೊಸ ರೀತಿಯ ಆತ್ಮಿಕವಾದ ಆಹಾರ ಸಿಗ್ತದೆ ಅಂತೇಳಿ ಕೊನೆಗೆ ಆ ವ್ಯಕ್ತಿ ಜೀವನ ಚೇಂಜ್ ಆಗೋದು ಮಾತ್ರವಲ್ಲ, ಆತನ ಹೋಗಿ ತನ್ನ ಫ್ರೆಂಡ್ಸ್ಗಳನ್ನ ಹುಡುಕೊಂಡು ಇಲ್ಲಿ ಕರ್ಕೊಂಡು ಬರ್ತಾನೆ. ಸೊ ಎಲ್ಲಿ ಜನ ಜಾಸ್ತಿ ಆಗ್ತಾ ಇರ್ತಾರೋ ಪ್ರೈಸ್ ಬಿಟ್ಟು ಗಾಡ್ ಅಲ್ಲಿ ಖಂಡಿತವಾಗಿಯೂ ಹೊಸ ಫುಡ್ ಅನ್ನು ನಾವು ತಿಂತಾವ್ರೆ ಎಂಬುದಾಗಿ. ಬಟ್ ಎಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಹೋದ್ಸಲ ಕೊಟ್ಟಂತ ಉಳಿದ ಊಟನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ನೆಕ್ಸ್ಟ್ ಬರೀ ಅದನ್ನು ಕೊಡೋ ರೀತಿಲಿ ಇರ್ತದೆ. ಕೊನೆಗೆ ಯಾವ ಕಾರಣಕ್ಕೂ ಅವ್ರ ಜೀವನ ಏನು ಬದಲಾವಣೆ ಆಗೋದಿಲ್ಲ. ಅವರು ಅದನ್ನು ತಿಂದು ಸಪ್ಪೆ ಅಂತ ತಿಳಿದು ಕೊನೆಗೆ ವಾಪಸ್ಸು ಅವರು ಕೂಡ ಬರೋದು ನಿಲ್ಸ್ಬಿಡ್ತಾರೆ. ಹಾಲೆಲೂಯಾ. ಹಾಗಾದ್ರೆ ಪ್ರಬೋಧಕನ ಕೆಲಸ ಏನು? ಪ್ರಬೋಧಕನ ಕೆಲಸ ಮುಖ್ಯವಾದಂತಹ ಪ್ರಬೋಧಕರ ಕೆಲಸ ಏನಂತಂದ್ರೆ ಫಾಸ್ಟ್. ಹೌದು, ಇವತ್ತು ಈ ಊಟವನ್ನು ಕೊಟ್ಟೆ, ನಾನು ಕೂಡ ತಿಂದಿದ್ದೇನೆ, ಜಸ್ಟ್ ಮುಂದಿನ ವಾರಕ್ಕೆ ನಡಿ, ಜಸ್ಟ್ ಇನ್ನ ನಾಳೆ ಊಟ ಕೊಡಬೇಕು, ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಳ್ತಾ ಇದ್ದಾನೆ, ಏನು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ, ನೀವು ನನ್ನ ಕಲ್ಸ್ಕೊಡಿ. ಆ ವ್ಯಕ್ತಿ ಈವನ್ ದೇವರ ವಾಕ್ಯದಲ್ಲಿ ಕೂತ್ಕೊಂಡು ಬರೀಲೂಬಹುದು, ನೋಟ್ಸ್ ಮಾಡ್ಬೋದು, ಬಟ್ ಕನೆಕ್ಷನ್ ಸಂಬಂಧ ಇಲ್ಲ ಅಂತಂದ್ರೆ ಆ ವಾಕ್ಯಗಳಿಗೆ ಜೀವ ಇರೋದಿಲ್ಲ, ಬರೀ ಜಸ್ಟ್ ಬಾಯಿಂದ ಹೊರ ಬರ್ತದೆ ಅಷ್ಟೇ, ಯಾರ ಹೃದಯನೂ ಕೂಡ ಚೇಂಜ್ ಆಗೋದಿಲ್ಲ. ಒಂದು ವ್ಯಕ್ತಿಯ ಜೀವನದಲ್ಲಿ ಮತ್ತೊಂದು ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಆಗಬೇಕಾದ್ರೆ ಫಸ್ಟ್ ಆ ವ್ಯಕ್ತಿ ದೇವರ ಪ್ರಸನ್ನದಲ್ಲಿ ಕೂತ್ಕೊಂಡು ದೇವರೊಂದಿಗೆ ಇರುವಂಥ ಕನೆಕ್ಷನ್ ಅನ್ನ ಹೊಂದ್ಕೊಂಡು ಆ ವ್ಯಕ್ತಿ ಯಾವಾಗ ಆ ವಾಕ್ಯನ ಧ್ಯಾನಿಸಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಎಂಬುದಾಗಿ ಪ್ರಾರಂಭಿಸ್ತಾನೋ, ಬರೀ ಜನಗಳಿಗೆ ಪ್ರಬೋಧನೆ ಮಾಡ್ಲಿಕ್ಕಲ್ಲ, ಫಸ್ಟ್ ನನಗೆ ಅಳವಡಿಸ್ಕೊಳ್ಳಿ. ಅದ ಥ್ಯಾಂಕ್ ಗಾಡ್. ಆಗ ನಾನು ಬಾಯಿ ತುಡಿಯುವಾಗ ಬರೀ ಅದು ವಾಕ್ಯವಾಗಿರೋದಿಲ್ಲ, ವಾಕ್ಯವಾಗಿರೋರು ಮಾಂಸಧಾರಿಯಾಗಿ ಪ್ರಭು ಯೇಸುವೆ ನಮ್ಮ ಬಾಯಿ ತುಡಿಯುವಾಗ ವ್ಯಕ್ತಿಗಳ ಜೀವನ ಸುಲಭವಾಗಿ ಚೇಂಜ್ ಆಗುತ್ತೆ. Hallelujah. 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 Do you know why people get destroyed? ಏತಕ್ಕಾಗಿ ಜನರ ಜೀವನ ಹಾಳಾಗ್ತದೆ ಎಂಬುದಾಗಿ, ನಾಶವಾಗ್ತದೆ ಎಂಬುದಾಗಿ ಗೊತ್ತಾ? Okay, I'll explain. ಅದನ್ನು ವಿವರಿಸ್ತಾರೆ. I learned from him 3 scriptures which helped me. ಸೊ ಇವರು ನನ್ನಿಂದ 3 ವಾಕ್ಯಗಳನ್ನ ತೆಗೆದುಕೊಂಡ್ರು, ಅದನ್ನ ಅಳವಡಿಸ್ಕೊಂಡ್ರು, ಇವ್ರ ಜೀವನ ಚೇಂಜ್ ಆಯ್ತು, ಸಹಾಯ ಮಾಡ್ತಾರೆ. Then this person is in trouble. ಈಗ ಆ ಸಹೋದರ ಏನೋ ಒಂದು ಸಮಸ್ಯೆ ಸಿಲ್ಕೊಂಡಿದ್ದಾರೆ. I teach him the 3 scriptures. ಸೊ ಆ ಸಂದರ್ಭದಲ್ಲಿ ಇವರು ನನ್ನಿಂದ ಏನು 3 ವಾಕ್ಯಗಳನ್ನು ಸ್ವೀಕರಿಸಿಕೊಂಡಿದ್ರು, ಸಹಾಯ ಪಡ್ಕೊಂಡಿದ್ರು, ಆ 3 ವಾಕ್ಯಗಳು ಅವ್ರು ಕೊಟ್ಟರು. He gets healed. ಆ ವ್ಯಕ್ತಿಗೆ ಅದು ಗುಣ ಆಯ್ತು. I teach the same 3 to you. ಅದೇ 3 ವಾಕ್ಯಗಳನ್ನು ಇವರು ಕೂಡ ಕೊಟ್ಟರು,
you get healed. ಇವರು ಕೂಡ ಅದ್ಭುತ ಕಾರ್ಯ ಆಯಿತು. I go to every person, everybody get healed. ಸೊ ಆ 3 ವಾಕ್ಯನ ಎಲ್ಲ ಕಡೆ ಕೊಡುವಾಗ ಎಲ್ಲರೂ ಕೂಡ ಸೇಮ್ ರಿಸಲ್ಟ್ ಒಂದೇ ರೀತಿ ಫಲಿತಾಂಶ ಪಡ್ಕೊಳ್ತಾ ಇದ್ದಾರೆ, ಗುಣ ಹೊಂದ್ಕೊಳ್ತಾ So ಇದ್ದಾರೆ. their connection with God has begun. ಸೊ ಆ ಸಂದರ್ಭದಲ್ಲಿ ಅವರಿಗೂ ಮತ್ತು ಪ್ರಭೇಸುವಿಗೆ ಇದ್ದಂತ ಆ ಅನ್ಯೋನ್ಯತೆ ಸಂಬಂಧ ಬೆಳಲಿಕ್ಕೆ ಪ್ರಾರಂಭವಾಯಿತು. But have I grown? ಆದ್ರೆ ಇವರು ಅವ್ರಿಗೆಲ್ರಿಗೂ ಏನೇನು 3 ವಾಕ್ಯ ಕೊಟ್ಟಿದಾರೋ ಇವರ Do you know who grows? ಇವರ ಅನ್ಯೋನ್ಯತೆ ಸಂಬಂಧ ಬೆಳಲಿಕ್ಕೆ ಸಾಧ್ಯ I'll ಇದೆ. give you an answer. Do you know who grows? Not the ones who are sitting in the class like this. ಸೊ ಯಾರ ಜೀವನ ಗೊತ್ತಾ ನಿಜವಾಗ್ಲೂ ಬಲಗೊಳ್ಳಿಕ್ಕೆ ಸಾಧ್ಯ, ಅದು ದೇವರ ಅನ್ಯೋನ್ಯತೆಯಲ್ಲಿ ಪ್ರಬಲವಾಗಿಕ್ಕೆ ಸಾಧ್ಯ. ಈ ರೀತಿ ತರಗತಿಯಲ್ಲಿ ಕುಳಿತುಕೊಂಡು ಎಲ್ಲರ ಮುಂದೆ ಬರ್ಕೊಳ್ಳೋದ್ರಿಂದ, ಈ ತರ ತರಗತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಅಲ್ಲ. You are sitting in this class ನೀವು ಈ ಸ್ಥಳದಲ್ಲಿ ಕುಳಿತುಕೊಂಡು to make the correction in your life. ಸೊ ಖಂಡಿತವಾಗಿಯೂ ಆ ವಾಕ್ಯನ ಆಲಿಸುವಾಗ ಬರ್ಕೊಳ್ಳುವಾಗ ಖಂಡಿತವಾಗಿ ನಿಮ್ಮ ತಪ್ಪಾದ ಕಾರ್ಯವನ್ನು There ತಿದ್ಕೊಳ್ತಾರೆ. are two kinds of people. 2 ವಿಧವಾದ ಗುಂಪಿಗೆ ಸೇರಿದ ಜನರಿದ್ದಾರೆ. They are learning only to go and preach. ಸೊ ಒಂದು ಗುಂಪಿನ ಜನರು ಏನಂದ್ರೆ ಅವ್ರು ಬರ್ಕೊಳ್ಳೋದು ಕಲ್ತ್ಕೊಳ್ಳೋದು ಏನಂದ್ರೆ ಮತ್ತೊಬ್ಬರ ಜನರಿಗೂ ಕೊಡ್ಬೇಕು ಅದನ್ನ ಅಂತೇಳಿ. I learned to correct me. ಸೊ ಇನ್ನೊಂದು ಗುಂಪಿನ ಜನರು ಇಲ್ಲ ನಾನು ಇದು ಯಾಕೆ ಕಲಿತಾ ಇದ್ದೇನೆ ಅಂತಂದ್ರೆ ನನ್ನನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. And then I have these two as my Bible students. ಸೊ ಅದಾದ ನಂತರ ಇಬ್ಬರು ಪ್ರಾರ್ಥನಾ ಕೂಟಕ್ಕೆ ಬಂದಿರುವಂತ ಇಬ್ಬರು Only ವಿದ್ಯಾರ್ಥಿಗಳು, two. Only two. ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. Or only one. ಒಬ್ಬರು ಸಿಕ್ಕಿದ್ದಾರೆ. One student. Okay? Every Saturday I go and teach only one student. ಸೊ ಪ್ರತಿ ಶನಿವಾರ ಆ ಒಂದು ಮಗುವಿಗೆ ಹೋಗಿ ದೇವರ ವಾಕ್ಯವನ್ನು ಕಲಿಸ್ತಾ ಇದ್ದಾರೆ. Can I teach last Saturday this week? ಸೊ ಹೋದ ಶನಿವಾರ ಏನು ಆ 3 ವಾಕ್ಯ ಕೊಟ್ಟಿದ್ದೇನೋ ಅದೇ ವಾಕ್ಯನ ಈ ಶನಿವಾರ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? She will stop coming. ಖಂಡಿತವಾಗಿಯೂ ಆ ವಿದ್ಯಾರ್ಥಿ ಮುಂದಿನ ಶನಿವಾರ ಬರೋದೇ ಇಲ್ಲ. So I have to learn myself to teach her. ಸೊ ಖಂಡಿತವಾಗಿಯೂ ಆ ಮುಂದಿನ ಶನಿವಾರ ಬರುವಂತ ಮಗುವಿಗೆ ಬೇರೆದನ್ನು ಕಲ್ತ್ಕೊಳ್ಳಿಕ್ಕಾಗಿ ನಾನು ಬೇರೆ ವಾಕ್ಯಗಳನ್ನು ಕಲ್ತ್ಕೊಳ್ಳೇಬೇಕು. So after 1 year, how much have I learned to teach her? ಹಾಗಾದ್ರೆ ಆ ಮಗುವಿಗೆ 1 ವರ್ಷ ತನಕ ಕಲ್ತ್ಕೊಳ್ಳಿಕ್ಕಾಗಿ ನಾನು ತರಬೇತಿ ಪಡ್ಕೊಂಡಿರುವಾಗ ಎಷ್ಟು ನಾನು ಕಲ್ತ್ಕೊಂಡಿರ್ತೇನೆ, ಹೌದಾ? But if I have got a healing ministry, ಆದ್ರೆ ನಾನು ಬರೀ ರೋಗಿಗಳನ್ನ ಗುಣಪಡಿಸುವಂತ ಸೇವಾ ಕಾರ್ಯದಲ್ಲಿ ಮುಂದುವರೆದು ಹೋಗ್ತಾ ಇದ್ರೆ 3 scriptures are enough for your lifetime. ಸೊ 3 ವಾಕ್ಯಗಳು ಸಾಕು ಇಡೀ ನಮ್ಮ ಜೀವನ ಪೂರ್ತಿ ರೋಗಿಗಳು ಗುಣಪಡಿಸ್ತಾರೆ. And people's understanding is, ಜನರ ಒಂದು ತಿಳುವಳಿಕೆ ಏನಂತಂದ್ರೆ because of me, so many people got blessed. ಸೊ ನನ್ನ ಮೂಲಕ ಎಷ್ಟೋ ಜನರು ರೋಗಿ ಬಿಡುಗಡೆಯಾಗಿ ಎಷ್ಟೋ ಜನರು ಬದಲಾವಣೆ ಆಗ್ತದೆ ಎಂಬುದಾಗಿ. But is my connection with God? ಆದರೆ ನನಗೂ ದೇವರಿಗಿರುವಂತಹ ಆ ಸತ್ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಏನಾದರೂ ನಾನು ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? I'm telling everybody seated here, ಇಲ್ಲಿ ಕುಳಿತಿರುವಂತಹ ಪ್ರತಿ ಒಬ್ಬೊಬ್ಬರು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. start with one student. ಒಂದು ವಿದ್ಯಾರ್ಥಿಯಿಂದ ಪ್ರಾರಂಭಿಸಿ ಒಂದು ವ್ಯಕ್ತಿ ಸಿಕ್ಕಿದ್ರು ಸಾಕು. But see to it that you teach that student every week. ಆ ಒಂದು ಮಗುವಿಗೆ ಪ್ರತಿ ವಾರಕ್ಕೊಮ್ಮೆ ಆದರೂ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಆ ವ್ಯಕ್ತಿಗೆ ಕಲಿಸ್ಕೊಳ್ಳಿಕ್ಕೆ ಪ್ರಾರಂಭಿಸಿ. You will grow. ನೀವು ಖಂಡಿತವಾಗಿಯೂ ಬೆಳೆಯಲಿಕ್ಕೆ ಪ್ರಾರಂಭ. And if you are teaching every time new, sitting with the Lord, ನೀವು ಪ್ರತಿ ಸಾರಿಯೂ ಕೂಡ ದೇವರೊಂದಿಗೆ ಕುಳಿತುಕೊಂಡು ಹೊಸ ಕಲಿತುಕೊಂಡು ಪ್ರಬೋಧಿಸೋದಾದ್ರೆ ತಿಳಿಸೋದಾದ್ರೆ God will add more people in your Bible class. ಆಗ ದೇವರು ಮಿಕ್ಕ ಎಲ್ಲಾ ಕಾರ್ಯಗಳನ್ನ ಅಂದ್ರೆ ಬೇರೆ ವಿದ್ಯಾರ್ಥಿಗಳನ್ನ ಆ ಬೈಬಲ್ ತರಗತಿಗೆ ಸೇರಿಸ್ಕೊಡ್ತಾರೆ, ಕರ್ಕೊಂಡ್ಬರ್ತಾರೆ. ಆಮೆನ್. How do I know a person is growing? ಹೇಗೆ ತಾನೇ ಇವ್ರಿಗೆ ಗೊತ್ತಾಗ್ತದೆ ಒಂದು ವ್ಯಕ್ತಿ ಬೆಳೀತಾ ಇದ್ದಾನೆ ಎಂಬುದಾಗಿ? Not because he is going and doing the healing. ಆ ವ್ಯಕ್ತಿ ಎಲ್ಲ ಕಡೆ ಹೋಗ್ಬಿಟ್ಟು ರೋಗಿಗಳು ಗುಣಪಡಿಸ್ಬಿಟ್ಟು ಒಳ್ಳೆ ರಿಪೋರ್ಟ್ ತರ್ತಾ ಇದ್ದಾನೆ ಎಂಬುದಾಗಿ ಆ ಕಾರ್ಯದಿಂದ ಅಲ್ಲ. A person who is making disciples of Jesus. ಸೊ ಒಂದು ವ್ಯಕ್ತಿ ಬೇರೆಯವ್ರನ್ನ ಯೇಸುವಿನ ಶಿಷ್ಯರಾಗಿ ಮಾರ್ಪಡಿಸ್ತಾನಲ್ಲ, ಅದರಿಂದಾಗಿ ಇವನು ಬೆಳಿತಾನೆ ಎಂಬುದಾಗಿ ಗೊತ್ತಾಗ್ತದೆ. And a person cannot make others a disciple unless he himself is a disciple. ಸೊ ಖಂಡಿತವಾಗಿ ಬೇರೆಯವರನ್ನ ಯೇಸುವಿನ ಶಿಷ್ಯಂದಿರಾಗಿ ಮಾರ್ಪಡಿಸದೆ ಇರುವಂತಹ ವ್ಯಕ್ತಿ ಆತನು ಕೂಡ ಯೇಸುವಿನ ಶಿಷ್ಯನಾಗಿ ಇನ್ನೂ ಕೂಡ ಮಾರ್ಪಟ್ಟಿಲ್ಲ. If my growth has come, ಇವರ ಬೆಳವಣಿಗೆ ಬಂದಿರುವಂತದ್ದು it is because of you people. ಸೊ ನಿಮ್ಮಂತ ಜನರ ಮೂಲಕ ಇವರ ಬೆಳವಣಿಗೆ ಅತ್ಯುನ್ನತ ಮಟ್ಟಕ್ಕೆ ಹೋಗಿರುವಂತದ್ದು. So every day I have got a Bible class. ಪ್ರತಿದಿನ ಎಲ್ಲಾ ಕಡೆಯೂ ಕೂಡ ಬೈಬಲ್ ತರಗತಿ ಪ್ರತಿದಿನ ಇದೆ. But in every Bible class I have to teach something new. ಸೊ ಪ್ರತಿಯೊಂದು ಬೈಬಲ್ ತರಗತಿಯಲ್ಲೂ ಕೂಡ ಏನಾದರೂ ಒಂದು ವಿಶೇಷವಾದ ಕಾರ್ಯವನ್ನು ಕಲಿಸ್ಕೊಡ್ತಾ ಇರ್ತಾರೆ. So for to teach something new, I have to practice the word, and each day God is giving me different encounters to learn to teach something new.
ಈಗ ಪ್ರತಿದಿನ ಹೊಸ ಹೊಸತನ ಕೊಡಬೇಕೆಂಬ ಆ ಒಂದು ದಾಹ ಇವ್ರಿಗೆ ಇರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ದೇವರನ್ನು ಕೂತ್ಕೊಂಡು ದಾಹದೊಂದಿಗೆ ದೇವರ ಪ್ರಸನ್ನದ ಕಾಲ ಕಳೆಯುವಾಗ ಹೊಸ ಹೊಸದನ್ನ ಇವರು ಪ್ರಾಕ್ಟೀಸ್ ಮಾಡುವಾಗ ದೇವರು ಕೂಡ ಹೊಸ ಹೊಸ ಕಾರ್ಯಗಳನ್ನು ಕಲಿಸ್ಕೊಟ್ಟು ಅದನ್ನು ಎಲ್ಲ ಕಡೆಗಳಲ್ಲಿ ಇವರು ಕಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, That's why ಇವ್ರು ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. That's why people want to come and sit and listen. What is he going to teach us new today? What is God going to teach us new today for our life? ಅದಕ್ಕಾಗಿ ಜನರೆಲ್ಲರೂ ಕೂಡ ಪ್ರತಿ ಸಾರಿ ಬರುವಾಗ ಜಸ್ಟ್ ಇವತ್ತು ಈ ಸಹೋದರ ಮೂಲಕ ದೇವರು ನನಗೇನು ಹೊಸದನ್ನ ತಿಳಿಸ್ಕೊಡ್ಲಿಕ್ಕಿದ್ದಾರೆ, ಇವತ್ತು ನನ್ನ ಹೊತ್ಕೊಂಡು ಬಂದಿರುವಂಥ ಸಮಸ್ಯೆಗೆ ಇವತ್ತು ದೇವರು ಯಾವ ಹೊಸ ಪರಿಹಾರವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅದನ್ನ ಆಲಿಸ್ಲಿಕ್ಕಾಗಿ ಕೇಳಿಸ್ಕೊಳ್ಳಿಕ್ಕಾಗಿ ಜನರು ಬರ್ತಾರೆ. The scripture might not be the different. The scripture might be the same. ಸೊ ದೇವರ ವಾಕ್ಯ ಯಾವ ಕಾರಣಕ್ಕೂ ಪ್ರತಿದಿನ ವ್ಯತ್ಯಾಸವಾಗೋದಿಲ್ಲ, ಅದು ಒಂದೇ ರೀತಿಯಲ್ಲಿ ಇರ್ತದೆ. But the secret in that scripture is new each morning. ಸೊ ಆ ವಾಕ್ಯದಲ್ಲಿ ಇರುವಂತಹ ಆ ರಹಸ್ಯ, ಆ ವಾಕ್ಯದಲ್ಲಿ ಇರುವಂತಹ ತಿಳುವಳಿಕೆ ಪ್ರತಿ ಬೆಳಗಿನ ಮುಂಜಾನೆಯೂ ಕೂಡ ಅದನ್ನು ಪದೇ ಪದೇ ಓದುವಾಗ ಅದು ಅನೇಕ ವಿಧವಾದಂತಹ ರಹಸ್ಯಗಳನ್ನು ಅಡಕವಾಗಿರುವುದನ್ನು ಬಹಿರಂಗವಾಗ್ತದೆ. I don't know who that lady is in pink, ಸೊ ಆ ಸಹೋದರಿಯನ್ನ ಯಾರು ಎಂಬುದಾಗಿ ಖಂಡಿತವಾಗಿ ಇವ್ರಿಗೆ ಗೊತ್ತಿಲ್ಲ. but I know one thing, that when I look at her, she's tasting something very, very new and very, very tasty. ಆದರೆ ಆ ಸಹೋದರಿ ನೋಡುವಾಗ ಒಂದಂತೂ ಇವ್ರಿಗೆ ಗ್ಯಾರಂಟಿ ಆಗ್ತದೆ, ಜಸ್ಟ್ ಆ ಸಹೋದರಿ ಜಸ್ಟ್ ಏನನ್ನ ಪಡ್ಕೊಳ್ತಾ ಇದ್ರೋ ಜಸ್ಟ್ ಅದು ಏನೋ ಇದು ವಿಶೇಷವಾದ ಒಂದು ಕಾರ್ಯ, ಒಳ್ಳೆ ರುಚಿಭರಿತವಾದ ಒಂದು ಆಹಾರ ಎಂಬುದಾಗಿ ಆ ದಾಹದೊಂದಿಗೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. I don't know from how many years she knows the Lord. I don't know. ಆ ಸಹೋದರಿ ಎಷ್ಟು ವರ್ಷಗಳಿಂದ ಯೇಸು ಜೊತೆ ಮುನ್ನಡೀತಾ ಇದ್ರೋ ಗೊತ್ತಿಲ್ಲ. But when I'm teaching, ಆದರೆ ಇವರು ಈಗ ಕಲಿಸ್ಕೊಡುವಾಗ like a baby getting honey in the mouth, like that it's happening there. ಯಾಕಂದ್ರೆ ಈಗ ಸಹೋದರಿ ನೋಡುವಾಗ ಯಾವ ರೀತಿ ಒಂದು ಮಗುವಿಗೆ ಬೆರಳಲ್ಲಿ ನಾವು ಜೇನುತುಪ್ಪನ್ನು ತಿನ್ನಿಸುವಾಗ ಅದು ಲೊಟ್ಟೆ ಹೊಡಿತದೋ ಅದೇ ತರ ದೇವರ ವಾಕ್ಯವನ್ನು ಆ ಮಗಳು ಸ್ವೀಕರಿಸುವಾಗ ಲೊಟ್ಟೆ ಹೊಡಿತಾಳೆ. The other people I've seen them before. ಸೊ ಬೇರೆಯವರೆಲ್ಲರೂ ಕೂಡ ಮೊದಲಿಂದ This ನೋಡಿದ್ದಾರೆ. girl I've not seen. ಈ ಮಗಳನ್ನು ಕೂಡ ಇವ್ರು ಮೊದಲು ನೋಡಿಲ್ಲ, These two I've not seen. ಇವ್ರನ್ನು ಕೂಡ ನೋಡಿಲ್ಲ. But others I've seen. ಬಾಕಿಯವರೆಲ್ಲರೂ ಕೂಡ ಮೊದಲೇ ನೋಡಿದ್ದಾರೆ. And when I see the new people sitting there like he said chana, like that. Okay, like that they are tasting the word of God. Then I know that the potential in them is extremely high. ಖಂಡಿತವಾಗಿಯೂ ಈಗ ಹೊಸಬ್ರು ಯಾರು ಬಂದಿದ್ದಾರೋ ಅವ್ರು ನೋಡುವಾಗ ಇವ್ರ ಬಾಯಿಂದ ಬರುವಂಥ ಒಂದು ವಾಕ್ಯವನ್ನು ಸ್ವೀಕಾರ ಮಾಡುವಾಗ ಜಸ್ಟ್ ಒಳ್ಳೆ ಮಗು ಯಾವ ಥರ ಜೇನುತುಪ್ಪನ ಸ್ವೀಕಾರ ಲೊಟ್ಟೆ ಹೊಡಿತದೋ ಅದೇ ಥರ ಇವರು ಅಷ್ಟು ರುಚಿಭರಿತವಾಗಿ ಅದನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅದರಿಂದ ಗೊತ್ತಾಗ್ತದೆ ಅವರೊಳಗಡೆ ದೇವರು ಎಂತಹ ಅತ್ಯದ್ಭುತವಾದಂತಹ ಸಾಮರ್ಥ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ. So the topic has not yet started. ಆದರೂ ಕೂಡ So can we make some adjustment? ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. Can we have lunch directly at 4 o'clock? ಖಂಡಿತವಾಗಿಯೂ ಮಧ್ಯಾಹ್ನದ ಊಟವನ್ನ, Because once the stomach becomes full, no, then the eyes also become like this. So let's keep the stomach empty, our spirit empty, and say, God, feed me till 4 o'clock. ಸೊ ಈಗ ಜಸ್ಟ್ ಈಗ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಖಂಡಿತ ನೆಕ್ಸ್ಟ್ ಶರೀರ ಕೇಳ್ತದೆ, ಸ್ವಲ್ಪ ಆ ಕಡೆ ಈ ಕಡೆ ಆಲಸ್ಯ ಸ್ವಭಾವಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ಆ ಹೊಟ್ಟೆಗೆ ಹೇಳೋಣ 4 ಗಂಟೆ ತನಕ ಜಸ್ಟ್ ನಾನು ದೇವರ ವಾಕ್ಯ ಎಂಬ ಆಹಾರ ತಿಂತೇನೆ, ಮೊದಲು ನನ್ನ ಆತ್ಮನ್ನು ತುಂಬಿಸ್ಕೊಳ್ತೇನೆ, ಆಮೇಲೆ ನಿನಗೆ ತುಂಬಿಸ್ತೇನೆ, 4 ಗಂಟೆ ಕರೆಕ್ಟಾಗಿ ನಾನು ಊಟ ತಿನ್ನಿಸ್ತೇನೆ ಅಂತೇಳಿ ಅಟ್ಲೀಸ್ಟ್ ನಾನು ಹೊಟ್ಟೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕಾಗಿ ನಾವು ಅಟ್ಲೀಸ್ಟ್ ಒಂದು ತಿಳಿಸ್ಕೊಡ್ಬೋದಾ? Yeah, his stomach is big storage. Our stomach is they understood my preaching. See, you can preach without knowing the language as well. Praise God. Okay, let's go to Matthew chapter 7. Let's start 21. ಮತ್ತಾಯ ಶುಭ ಸಂದೇಶ 7ನೇ ಅಧ್ಯಾಯ 21ರಿಂದ. ಕರ್ತನೆ ಕರ್ತನೆ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. Not everyone that says unto me, Lord, Lord, shall enter the kingdom of heaven, but he that does the will of my Father which is in heaven. ಕರ್ತನೆ ಕರ್ತನೆ ಎಂದು
ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವವನು. So what is the will of God? ಹಾಗಾದ್ರೆ ದೇವರ ಚಿತ್ತ ಅಂದ್ರೆ ಏನು? ದೇವರ ಚಿತ್ತ ಏನಾಗಿದೆ? Okay, I'll change the question. Everybody will give me the answer. What is Jesus' commandment? ಸೊ ಯೇಸು ಕ್ರಿಸ್ತರು ಕೊಟ್ಟಂತಹ ಆಜ್ಞೆ ಯಾವುದು? ಯೇಸು ಯಾವ ಆಜ್ಞೆ ಕೊಟ್ಟರು? My God, I better run away. What's Jesus' new commandment? So what is the Father's will? Love everybody. So are we practicing that? ಯೇಸುವಿನ ಚಿತ್ತ ಏನು? ಯೇಸು ಕೊಟ್ಟದ ಆಜ್ಞೆ ಏನು? ಎಲ್ಲರನ್ನೂ ಪ್ರೀತಿಸೋದು, ಪ್ರೀತಿ ಬಗ್ಗೆ. ತಂದೆಯ ಚಿತ್ತ ಏನಾಗಿದ್ರೆ ತಂದೆಯ ಚಿತ್ತವೇ ಯೇಸುವಿನ ಚಿತ್ತ, ಪ್ರೀತಿ. ಹಾಗಾದ್ರೆ ಅದನ್ನ ಅನುಸರಿಸಿ ನಾವು ಮುನ್ನಡೀತಾ ಇದ್ದೇವಾ? So every day what should be my primary focus? ಹಾಗಾದ್ರೆ ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಮುಖ್ಯವಾದಂತಹ ಒಂದು ಗಮನವನ್ನು ಕೇಂದ್ರೀಕರಿಸಬೇಕಾಗಿರೋದು ಯಾವ್ದ್ರ ಕಡೆ? Why am I going and talking to him? Is it because after I go there, he'll bless me? After I go there, God will bless me? Why am I going there to talk to him about Jesus? Because I love him. ಸೊ ಈಗ ಯಾತಕ್ಕಾಗಿ ಈ ಸಹೋದರರು ಹೋಗಿ ಈ ಇನ್ನೊಂದು ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ? ನಾನು ಹೋಗಿ ಅವ್ರ ಸಮಸ್ಯೆನ ಪರಿಹಾರ ಮಾಡಿದ್ರೆ ಮುಂದೆ ಒಂದು ದಿನ ಆ ವ್ಯಕ್ತಿ ಬಂದು ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿನ, ಅಥವಾ ನಾನು ಹೋಗಿ ಆ ವ್ಯಕ್ತಿಗೆ ಸಮಸ್ಯೆನ ಪರಿಹಾರ ಮಾಡಿದ್ರೆ ದೇವರಿಂದ ಏನೋ ನನ್ನ ಸಂಭಾವನೆ ಬರ್ತದೆ ಎಂಬುದಾಗಿ ಆ ಕಾರ್ಯಕ್ಕಾಗಿನ, ಅಥವಾ ನಾನು ಆ ವ್ಯಕ್ತಿಯನ್ನ ಹೋಗಿ ಸಮಸ್ಯೆ ಪರಿಹಾರ ಮಾಡ್ತಿರುವಂಥದ್ದು ನಾನು ಆ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ಎಂಬುದಾಗಿನ. I was supposed to be in Bangalore. ಸೊ ಇವರು ಖಂಡಿತವಾಗಿ ಬ್ಯಾಂಗ್ಳೂರಲ್ಲಿ ಇರಬೇಕಾಗಿತ್ತು. I got 3 days holiday. ಕೇವಲ 3 ದಿನಗಳು ಇವರು ರಜೆ ಇರುವಂಥದ್ದು. In 6 months, 3 days holiday. 6 ತಿಂಗಳಿಗೆ ಬರೀ 3 ದಿನಗಳು ರಜೆ ಇತ್ತು. So I could have gone and stayed at home. ಖಂಡಿತವಾಗಿ ಇವರು ಇಲ್ಲಿ ಬರದೆ ಮನೇಲಿ ಹೋಗ್ಬಿಟ್ಟು ಆ 3 ದಿನ ರಜೆಯನ್ನ ತಮ್ಮ ಕುಟುಂಬದಲ್ಲಿ ಕಾಲ ಕಳೆಯಬಹುದಾಗಿತ್ತು. He called me. ಸೊ ನಾನು ಈ ಡ್ಯಾಡಿಗೆ ಫೋನ್ ಮಾಡಿ ತಿಳಿಸಿದೆ. Said, please come for a few hours and then go. ಸೊ ದಯವಿಟ್ಟು ಡ್ಯಾಡಿ ಹಂಗೆ ನೀವು ಬರುವಾಗ ದಯವಿಟ್ಟು ಮೈಸೂರಿಗೆ ಒಂದು ಭೇಟಿ ಕೊಟ್ಟು ಕೆಲವು ಗಂಟೆಗಳು ನಮ್ಮ ಜೊತೆಲಿದ್ದು ಆಮೇಲೆ ಹೋಗಿ ಮನೆಗೆ ಹೋಗಿ ಎಂಬುದಾಗಿ ಕೇಳ್ಕೊಂಡೆ. Love ಪ್ರೀತಿಯು ಇಲ್ಲಿಗೆ ಬರಮಾಡಿದೆ. made me change my decision and take this decision. ಸೊ ಆ ಪ್ರೀತಿಯು ಅವರು ತೆಗೆದುಕೊಂಡಂತಹ ಆ 3 ದಿನಗಳು ನನ್ನ ಮನೆಯಲ್ಲಿ ಕಾಲ ಕಳೆಯಬೇಕೆಂಬುದು ತೆಗೆದುಕೊಂಡಂತಹ ನಿರ್ಧಾರವನ್ನು ಬದಲಾಯಿಸಿ ಪ್ರೀತಿಯು ಇಲ್ಲಿಗೆ ಬಂದು ತದನಂತರ 2 ದಿನಗಳು ಮಾತ್ರ ನನ್ನ ಮನೇಲಿ ಕಾಲ ಕಳೆದ್ರೆ ಸಾಕು ಅಂತೇಳಿ ಆ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಿಕ್ಕೆ ಸಹಾಯ ಮಾಡಿದ್ದು ಬೇರೆ ಯಾವುದಲ್ಲ, ಪ್ರೀತಿ. So what is that love? ಆ ಪ್ರೀತಿ ಅಂದ್ರೆ ಏನು? It is self-centered. Is ಪ್ರೀತಿ it self-benefit? Self-ambition? Self-dependent? Self-gratification? ಸೊ ನಿಜವಾಗ್ಲೂ Self-sufficient? ಅಲ್ಲೇನು ಅದು ಪ್ರೀತಿಯ ಕಾರ್ಯ ಏನಾಗಿದೆ? ಅಲ್ಲೇನಾದ್ರೂ ಸ್ವಾರ್ಥತೆಯ ಅಭಿಲಾಷೆ ನೆರವೇರಿಸಿಕೊಳ್ಳುವಂಥದ್ದ, ಅಥವಾ ಸ್ವಾರ್ಥ ಕಾರ್ಯಕ್ಕಾಗಿ ಏನಾದ್ರೂ ಹಂಬಲಿಸುವಂಥದ್ದ, ಅಥವಾ ತನ್ನ ಸ್ವಾರ್ಥತೆಯ ಆಸೆ ಆಕಾಂಕ್ಷೆ ನೆರವೇರಿಸಿಕೊಳ್ಳುವಂಥದ್ದ? Asha, self-asha. ತನ್ನ ಆಸೆ ಆಕಾಂಕ್ಷೆ Everybody has got asha. I hope there's no name by asha. Now, is that asha for the kingdom or some other motive? ಸೊ ಖಂಡಿತವಾಗಿಯೂ ನಾನು ಹೊಂದಿರುವಂಥ ಆಸೆ-ಆಕಾಂಕ್ಷೆಗಳು ನಿಜವಾಗಿಯೂ ನನ್ನ ಸ್ವಾರ್ಥದ ಆಸೆ-ಆಕಾಂಕ್ಷೆಗಳ ಅಥವಾ ದೇವರ ಸಾಮ್ರಾಜ್ಯದ ಬೆಳವಣಿಗೆಗಾಗಿ ಇರುವಂಥ ಆಸೆ-ಆಕಾಂಕ್ಷೆಗಳು? Okay, read the next one. 22ನೇ ವಾಕ್ಯ. Many will say to me in that day, Lord, Lord, have we not prophesied in your name? ಆ ದಿನದಲ್ಲಿ ಕರ್ತನೆ ಕರ್ತನೆ ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ? There is one danger in the church. ಸೊ ನಮ್ಮ ಚರ್ಚ್ನಲ್ಲಿ ಒಂದು 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 ಭಯಾನಕವಾದಂಥ ಒಂದು ಪರಿಸ್ಥಿತಿ ಇದೆ. There are times when a preacher says, God told me. ಯಾವಾಗ ಅಲ್ಲಿರುವಂಥ ಪ್ರಬೋಧಕ ದೇವರು ನನಗೆ ಈ ರೀತಿ ತಿಳಿಸ್ತಾರೆ ಎಂಬುದಾಗಿ ಹೇಳ್ತಾರೋ, And they begin to prophesy. ಸೊ ಆಗ ಅವರು ಅದನ್ನ ಪ್ರವಾದನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. And those who practice this, ಯಾರು ಈ ರೀತಿ ನಮ್ಮ ದೇವರೇನೋ ತಿಳಿಸ್ತಾರೆ ಎಂಬುದಾಗಿ ಅದನ್ನೆಲ್ಲ ಜನಗಳಿಗೆ ತಿಳಿಸ್ತಾರೋ, ಇದನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ, many times I begin to wonder ಅನೇಕ ಸಂದರ್ಭದಲ್ಲಿ ಇವ್ರಿಗೆ ಆಶ್ಚರ್ಯ ಆಗ್ತದೆ. that when God gives you a prophecy,
ದೇವರು ನಿಮ್ಗೇನಾದ್ರೂ ಒಂದು ಪ್ರವಾದನೆಯನ್ನ ತಿಳಿಸ್ಕೊಟ್ರೆ He will always confirm. ಖಂಡಿತವಾಗಿಯೂ ಆ ಪ್ರವಾದನೆಯನ್ನ ಅಲ್ಲಿ ಸಾಕ್ಷೀಕರಿಸ್ತಾರೆ. And if a person is using God's name in vain, ಸೊ ಖಂಡಿತವಾಗಿಯೂ ದೇವರ ಹೆಸರನ್ನ ವ್ಯರ್ಥವಾಗಿ ಒಂದು ವ್ಯಕ್ತಿ ಉಪಯೋಗಿಸಿದ್ರೆ he's playing with fire. ಖಂಡಿತವಾಗಿಯೂ ದೇವರ ವಾಕ್ಯ ಹೇಳ್ತದೆ ಬೆಂಕಿಗೆ ದಬ್ಬಲ್ಪಡ್ತಾನೆ ಎಂಬುದಾಗಿ. Which one is better, that God told me to tell you this message, or is the word of God is saying this to you? ಸೊ ಹಾಗಾದ್ರೆ ಯಾವುದು ಒಳ್ಳೇದು? ಸೊ ದೇವರು ನನಗೆ ಈ ರೀತಿ ದೇವರು ನನಗೊಂದು ವಿಷನ್ ತೋರಿಸ್ತದಲ್ಲ ಅಥವಾ ದೇವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಎಂಬುದಾಗಿ ಜನಗಳಿಗೆ ತಿಳಿಸೋದು ಅದು ಒಳ್ಳೇದಾ, ಅದಕ್ಕಿಂತ ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ತೋರಿಸ್ಕೊಡೋದು ಒಳ್ಳೇದು? And people who give visions, people get attracted. ಖಂಡಿತವಾಗಿಯೂ ದೇವರು ನನಗೆ ಈ ವಿಷನ್ ತಿಳಿಸ್ತಾ ಇದ್ದಾರೆ ಎಂಬುದಾಗಿ ವಿಷನ್ ಕೊಡುವಾಗ ಜನರು ಆಕರ್ಷಣೆ ಹೊಂದ್ತಾರೆ. And if it's their own vision, they have messed up so many people's future. ಸೊ ಅದೇನಾದ್ರೂ ತಮ್ಮ ಮನಸ್ಸಿನ ಆ ಒಂದು ವಿಷನ್ ಆಗಿದ್ರೆ ಖಂಡಿತವಾಗಿಯೂ ಅನೇಕ ಮಕ್ಕಳ ಜೀವನವನ್ನ ಹಾಳು ಮಾಡ್ತಾರೆ. Can I give you a proof from the Bible? ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕ್ಷಿ ಆಧಾರವನ್ನ ದೇವರ ವಾಕ್ಯದ ಮೂಲಕ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. How prophecies comes from the devil? ಹೇಗೆ ಸಾಯಿತನ ಮೂಲಕ ಪ್ರವಾದನೆ ಬರ್ತದೆ ಎಂಬುದಾಗಿ Hello. ಬೇಕಾ ಬೇಡವಾ? Okay, go to James chapter 3 ಯಾಕೋಬರ ಗ್ರಂಥ 3ನೇ ಅಧ್ಯಾಯ and verse number 14. 14ನೇ ವಚನ. Please read. ಆದರೆ ಕಹಿಯಾದ ಹಗೆತನ ಮತ್ತು ಜಗಳ ನಿಮ್ಮ ಹೃದಯಗಳೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿ. Then, ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. this wisdom comes from where? ಈ ರೀತಿಯ ಜ್ಞಾನ ಯಾವುದು? ನಮ್ಮ ಒಳಗಡೆ ಕಹಿಯಾದಂತಹ ಹಗೆತನ, ಜಗಳ, ಹೊಟ್ಟೆ ಕಿಚ್ಚು ನಮ್ಮ ಹೃದಯದಲ್ಲಿರುವಾಗ ಇಂಥ ಜ್ಞಾನ ಮೇಲಿನ ಲೋಕದಿಂದ ಬಂದಿದ್ದಲ್ಲ, ಹಾಗಾದ್ರೆ ಇನ್ನೆಲ್ಲಿಂದ ಬಂದಿದ್ದು? ದೆವ್ವದಿಂದ ಬಂದಿದ್ದು. If a person is getting bitter and offended quickly and is giving any message, I will stay away from such a person. ಖಂಡಿತವಾಗಿ ಒಂದು ವ್ಯಕ್ತಿ ತಕ್ಷಣವೇ ಮನಂದ್ಕೊಳ್ಳುವಂತ ಸ್ವಭಾವ ಹೊಂದಿರೋ ವ್ಯಕ್ತಿ, ತಕ್ಷಣವೇ ಸಿಟ್ಟು ಮಾಡ್ಕೊಳ್ಳುವಂತ ವ್ಯಕ್ತಿ, ಅಂತ ವ್ಯಕ್ತಿ ಏನಾದ್ರೂ ವಿಷನ್ ಕೊಡೋದಾದ್ರೆ ಆ ಜಾಗವನ್ನು ಖಾಲಿ ಮಾಡಿಕೊಂಡು ಓಡಿ ಹೋಗೋದು ತುಂಬಾ ಮುಖ್ಯವಾದದ್ದು. Now the Bible says when a person is offended and bitter, the wisdom doesn't come from heaven, it comes from the earth. It's sensual, unspiritual and devilish. ಸೊ ಯಾವ ವ್ಯಕ್ತಿ ಜಸ್ಟ್ ಮನ್ನೊಂದು ಕೊಡುವಂತ ಕಾರ್ಯದಲ್ಲಿ ಇದ್ದಾನೋ, ಯಾವ ವ್ಯಕ್ತಿ ಸಣ್ಣ ಪುಟ್ಟ ವಿಷಯ ಸಿಟ್ಟು ಮಾಡ್ಕೊಳ್ಳೋ ಕಾರ್ಯದಲ್ಲಿ ಇದ್ದಾನೋ, ದ್ವೇಷದಲ್ಲಿ ಇದ್ದಾನೋ, ಇಂಥ ಜ್ಞಾನ ಯಾವ ಕಾರಣಕ್ಕೂ ದೇವರಿಂದ ಬಂದ ಜ್ಞಾನ ಅಲ್ಲ, ದೆವ್ವದ ಜ್ಞಾನ. ಈಗ ಆ ವ್ಯಕ್ತಿ ಕೊಡುವಂತಹ ಪ್ರವಾದನೆಯನ್ನು ಕೂಡ ದೆವ್ವದಿಂದ ಬಂದಿರುವಂಥದ್ದೇ ಹೊರತು ಅದು ಪ್ರಾಕೃತಿಕವಾದದ್ದು, ಈ ಭೂಮಿಗೆ ಸಂಬಂಧಪಟ್ಟಿದ್ದು ಹೊರತು ಪರಲೋಕಕ್ಕಾಗ್ಲಿ ತಂದೆಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ. ಈ ಲೋಕದ ಒಡೆಯನಾಗಿರುವಂತಹ ದೆವ್ವಕ್ಕೆ ಸೈತಾನಿಗೆ ಸಂಬಂಧಪಟ್ಟಿದೆ. Then next one. ಹೊಟ್ಟೆ ಕಿಚ್ಚು ಜಗಳವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ಕೆಟ್ಟ ಕೃತಿ ಇರ್ತದೆ. That person is confused and he will confuse the congregation. ಯಾವಾಗ ಆ ವ್ಯಕ್ತಿಗೆ ಗಲಿಬಿಲಿ ಆಗ್ತದೋ, ಈ ದೇವರ ವಾಕ್ಯದ ಎಲ್ಲಿದೆ ಏನೆಂದು ಗೊತ್ತಿಲ್ಲ, ಯಾವಾಗ ವ್ಯಕ್ತಿ ಗಲಿಬಿಲಿ ಆಗ್ತಾನೋ ಖಂಡಿತವಾಗಿ ಆ ರೀತಿಯ ಪ್ರವಾದನೆ ಕೊಡೋದು ವ್ಯಕ್ತಿ ತಾನು ಗಲಿಬಿಲಿ ಆಗೋದು ಮಾತ್ರವಲ್ಲ, ಖಂಡಿತವಾಗಿ ಇಡೀ ಅಲ್ಲಿ ಬಂದಿರುವಂಥ ಜನರೆಲ್ಲರೂ ಕೂಡ ಗಲಿಬಿಲಿಗೆ ಒಳಪಡಿಸ್ತಾನೆ. I sometimes wonder, God gives them vision of so many people, but how strange God doesn't give them vision of their own problem. ಸೊ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿ ಏನಂತಂದ್ರೆ, ಯಾರೆಲ್ಲ ವಿಷನ್ ಹೇಳ್ತಾರೋ ಮತ್ತೊಬ್ಬರ ಜೀವನದ ಬಗ್ಗೆ ವಿಷನ್, ಅಷ್ಟೊಂದೆಲ್ಲ ವಿಷನ್ಗಳನ್ನ ದೇವ್ರು ಕೊಡೋದಾದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ತನ್ನ ಜೀವನ ಸರಿಪಡಿಸ್ಕೊಳ್ಳಿಕ್ಕಾಗಿ ಯಾಕೆ ದೇವರು ಆ ವ್ಯಕ್ತಿ ವಿಷನ್ ತೋರಿಸೋದಿಲ್ಲ? Why is their own life messed up? ಯಾಕೆ ಮತ್ತೊಬ್ಬರ ಜೀವನವನ್ನ ಪ್ರವಾದನೆ ಮೂಲಕ ಸರಿಪಡಿಸಲಿ ಎಂಬುದಾಗಿ ತಾವು ಪಡೋದು ಈ ವ್ಯಕ್ತಿ ತನ್ನ ಜೀವನವನ್ನ ಕೆಟ್ಟೋದ ಜೀವನವನ್ನ ಯಾತಕ್ಕಾಗಿ ಸರಿಪಡಿಸಲು ಸಾಧ್ಯವಾಗ್ತಲ್ಲ? Did Jesus say one blind man can lead another blind man? ಯೇಸುವಿನವರು ಈ ತರ ಹೇಳಿದಾರ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನ ಮುನ್ನಡೆಸಬಹುದು ಅಂತ ಹೇಳಿ? Is the word of God saying the anointing will destroy the yoke of the devil? ಖಂಡಿತವಾಗಿಯೂ ಯೇಸು ದೇವರ ವಾಕ್ಯ ರೀತಿ ಹೇಳ್ತಾ ಇದೆಯಾ? ಅಭಿಷೇಕವು ಸೈತಾನನ ಕಾರ್ಯಗಳನ್ನ, ಸೈತಾನ ನೊಗವನ್ನು ಮುರಿದಾಗ್ತದೆ ಎಂಬುದಾಗಿ ಹೇಳ್ತಾ ಇದೆಯಾ? And anointing works through what? Love. ಸೊ ಅಭಿಷೇಕವು ಸೈತಾನ ನೊಗಗಳನ್ನು ಮುರಿದಾಗ್ತದೆ, ಬಟ್ ಆದ್ರೆ ಅಭಿಷೇಕವು ಪ್ರೀತಿಯ ಮೂಲಕ ಈ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ. Stay away from prophecy. ದಯವಿಟ್ಟು ಅದಕ್ಕೋಸ್ಕರ ಯಾರಾದ್ರೂ ನಿಮ್ಮ ಜೀವನದ ಬಗ್ಗೆ ಪ್ರವಾದನೆ ನುಡಿತೀನಿ ಅಂತ ಹೇಳಿದ್ರೆ ದಯವಿಟ್ಟು ಆ ಮಕ್ಕಳ ಸಹವಾಸ ದೂರ ಇರೋದೇ Stay ಒಳ್ಳೆಯದು. away from vision.
ದಯವಿಟ್ಟು ಯಾರು ವಿಷನ್ ಹೇಳ್ತೇನೆ ಅಂತ ಹೇಳ್ತಾರೋ ನಿಮ್ಮ ಬಗ್ಗೆ ದೇವರು ನನಗೆ ಈ ತರ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಅಂಥವರಿಂದ ಕೂಡ ದೂರ ಇದ್ದಷ್ಟು ನಿಮ್ಗೆ ಒಳ್ಳೆಯದು. Because when a person goes into message and vision, and two messages came true, now you are on a horoscope. For even a sneeze, you'll call up the person with vision. I sneezed today 5 times, what should I do? Now, that man became your God. And the Bible says, curse is a man who puts his trust on man. ಖಂಡಿತವಾಗಿಯೂ ಸಪೋಸ್ ಯಾವ ರೀತಿ ಅಂತಂದ್ರೆ ಸಪೋಸ್ ಆ ವ್ಯಕ್ತಿ ಹೇಳಿದಂಥ ಪ್ರವಾದನೆ ಅಥವಾ ವಿಷನ್ ಸಪೋಸ್ ಒಂದೆರಡು ನಿಮ್ಮ ಜೀವನದಲ್ಲಿ ಆಗ್ಬೋದು. ಬಟ್ ನೆಕ್ಸ್ಟ್ ಏನಾದ್ರು ಸಪೋಸ್ ನಿಮಗೆ ಏನಾದರೂ ಒಂದ್ಸಲ ಸೀನ್ ಬಂತು ಅಂತಂದ್ರೆ, ಶೀತ ಆಯಿತು ಅಂತ ನೆಗಡಿ ಆಯಿತು ಅಂತಂದ್ರೆ ಜಸ್ಟ್ ತಕ್ಷಣ ಆ ವ್ಯಕ್ತಿಗೆ ಫೋನ್ ಮಾಡ್ತೀರಿ. ಫೋನ್ ಮಾಡ್ಬಿಟ್ಟು ಬ್ರದರ್ ಜಸ್ಟ್ ನನಗೆ ಬೆಳಗಿಂದ ಒಂದು 5-6 ಸರಿ ಸೀನ್ ಬಂತು, 5-6 ಸರಿ ಈ ಥರ ಶೀತ ಆಗ್ತು, ದಯವಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಅದಕ್ಕೆ ತಿಳಿಸ್ಕೊಡಿ ಅಂತೇಳಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಆ ವ್ಯಕ್ತಿಯನ್ನು ನೀವು ವಿಗ್ರಹ ಆಗಿ ಮಾಡ್ಕೊಂಡ್ಬಿಡ್ತೀರಿ, ದೇವರಾಗಿ ಮಾರ್ಪಡಿಸ್ಕೊಳ್ತೀರಿ. ಬೈಬಲ್ ಹೇಳ್ತದೆ ಅದಕ್ಕಾಗಿ ದೇವರನ್ನ ಅವಲಂಬಿಸಿಕೊಳ್ಳದೆ, ಅವ್ರ ವಾಕ್ಯನ ಅವಲಂಬಿಸಿಕೊಳ್ಳದೆ ಯಾರು ವ್ಯಕ್ತಿಯನ್ನ ಅವಲಂಬಿಸಿಕೊಳ್ತಾನೋ ಅವನು ಶಾಪಗ್ರಸ್ತನೇ ಸರಿ ಎಂಬುದು. Our job is to lead people to Christ, not to us. ಸೊ ನಮ್ಮ ಕೆಲಸ ಏನಂತಂದ್ರೆ ಜನರನ್ನ ನಮ್ಮನ್ನ ಹಿಂಬಾಲಿಸ್ಕೊಂಡು ಬನ್ನಿ ಎಂಬುದಾಗಿ ತರಬೇತಿ ಕೊಡುವಂಥದ್ದಲ್ಲ, ಬದಲಾಗಿ ನಮ್ಮ ಕೆಲಸ ಏನಂತಂದ್ರೆ ಜಸ್ಟ್ ದೇವರು, ನೀವು ದೇವರನ್ನ ಅವರ ವಾಕ್ಯದ ಮೂಲಕ ಹಿಂಬಾಲಿಸ್ಕೊಂಡು ಹೋಗಿ ಎಂಬುದಾಗಿ ತಿಳಿಸ್ಕೊಡುವಂಥದ್ದು. Hallelujah. Hallelujah. Thank you, Jesus. Thank you, Jesus. Which vision is better? ಯಾವ ವಿಧವಾದಂತಹ ದರ್ಶನಗಳು ಒಳ್ಳೆಯದು? That you make a vision through the word of God, or you listen to somebody giving you a vision? ಸೊ ಯಾವ ದರ್ಶನಗಳು ಒಳ್ಳೆಯದು? ಸೊ ಯಾರೋ ಒಬ್ರು ನನಗೆ ದೇವ್ರು ತಿಳಿಸಿದ್ರು ಎಂಬುದಾಗಿ ಅವರ ಬಾಯಿಂದ ಬರುವಂಥ ದರ್ಶನಗಳನ್ನು ನೀವು ಸ್ವೀಕಾರ ಮಾಡ್ಕೊಳ್ಳೋದು ಒಳ್ಳೆಯದಾ, ಅಥವಾ ನೀವು ಬೈಬಲ್ನ ಓಪನ್ ಮಾಡಿ ದೇವರು ನುಡಿದಿರುವಂತಹ ವಾಕ್ಯಗಳನ್ನ ನೀವೇ ದರ್ಶನಗಳಾಗಿ ಕಲ್ಪನೆ ಮಾಡಿಕೊಂಡು ಅದನ್ನ ಹಿಂಬಾಲಿಸ್ಕೊಂಡು ಹೋಗೋದು ಒಳ್ಳೆಯದಾ? I thank God nobody gave me a vision of a retreat center. ಖಂಡಿತವಾಗಿಯೂ ಥ್ಯಾಂಕ್ ಗಾಡ್ ಈ ಸಹೋದರರಿಗೆ ಯಾವ ಕಾರಣಕ್ಕೂ ಗೋವಾದಲ್ಲಿ ನೀವೊಂದು ದೊಡ್ಡ ಧ್ಯಾನ ಮಂದಿರನ ಕಟ್ತೀರಿ ಎಂಬುದಕ್ಕೆ ಒಬ್ರು ಕೂಡ ವಿಷನ್ ಕೊಡ್ಲಿಲ್ಲ. But on the word of God I made a vision. ಆದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇವರೇ ದರ್ಶನವನ್ನ ಸೃಷ್ಟಿ ಮಾಡಿಕೊಂಡ್ರು. The Bible says a man without a vision perishes. ಸೊ ಬೈಬಲ್ ಹೇಳ್ತದೆ ಒಂದು ವ್ಯಕ್ತಿಗೆ ದರ್ಶನ ಇಲ್ಲದೆ ಹೋದಲ್ಲಿ ಅವನು ನಾಶವಾಗ್ತಾನೆ ಎಂಬುದಾಗಿ. The vision that he makes through the word of God. ಸೊ ಆ ವ್ಯಕ್ತಿಯು ದರ್ಶನ ಮೇಲಿಂದ ಬರೋದಿಲ್ಲ, ಆ ವ್ಯಕ್ತಿಯು ದರ್ಶನವನ್ನ ದೇವರ ವಾಕ್ಯದ ಮೂಲಕ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಆತನು ಸೃಷ್ಟಿ ಮಾಡ್ಕೊಳ್ಬೇಕು ಎಂಬುದಾಗಿ. Hallelujah. Hallelujah. I still have the word of knowledge. ಸೊ ಖಂಡಿತವಾಗಿಯೂ ನಮ್ಮ ಪಪ್ಪ ಅವರಿಗೆ ಖಂಡಿತವಾಗಿಯೂ ಆ ಜ್ಞಾನದ ವಾಕ್ಯ. ಜ್ಞಾನದ ಆ ವಾಕ್ಯದ ಆ ಒಂದು ವರದಾನ ಇದೆ. Slowly I get messages. ಖಂಡಿತವಾಗಿಯೂ ಜನರಿಗೆ ಇವರು ಖಂಡಿತವಾಗಿಯೂ ಆ ಒಂದು ಪ್ರವಾದನೆ ಮಾಡುವಂಥದ್ದು ಅಥವಾ ಜನಗಳಿಗೆ ನಿಮ್ಮ ಜೀವನದಲ್ಲಿ ಈ ತರ ಆಗಿದೆ ಎಂಬುದಾಗಿ ತಿಳಿಸ್ಕೊಡುವಂಥ ಅಥವಾ ವರದಾನ ಇದೆ. Hallelujah. Hallelujah. Thank you, Jesus. Thank you, Jesus. Hallelujah. Thank you, Lord. Thank you, Lord. So, if I start giving messages and not the word of God, people will run after what? ಸೊ ಇವರು ದೇವರ ವಾಕ್ಯವನ್ನು ಕೊಡದೆ ಬರೀ ಮೆಸೇಜ್ಗಳನ್ನೇ ಕೊಟ್ಕೊಂಡು ಹೋದ್ರೆ ಜನರು ದೇವರ ವಾಕ್ಯದಿಂದ ಓಡ್ತಾರ ಅಥವಾ ಇವರಿಂದ ಓಡ್ ಬರ್ತಾರ? The gift of knowledge is given to make people believe, not make people run after you. ದೇವರು ಕೊಡುವಂತ ಆ ವಾಕ್ಯದ ಆ ಜ್ಞಾನದ ಆ ಒಂದು ವರದಾನವು ದೇವರ ವಾಕ್ಯವನ್ನ ನಂಬಲಿಕ್ಕೆ ಸಹಾಯ ಮಾಡಬೇಕು ಹೊರತು ಯಾವ ಕಾರಣಕ್ಕೂ ಜನರು ಆ ಪ್ರಬೋಧಕರನ್ನ ಹಿಂಬಾಲಿಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ಅಲ್ಲ. Hallelujah. Hallelujah. ದೇವರ ವಾಕ್ಯದ ಹಿಂದೆ ಹೋಗಿಲ್ಲ. ವರದಾನದ ಹಿಂದೆ ಹೋಗುವಂಥದ್ದಲ್ಲ, ಬದಲಾಗಿ ದೇವರ ವಾಕ್ಯದ ಹಿಂದೆ ಹೋಗ್ಲಿಕ್ಕಾಗಿ ಸಹಾಯ ಮಾಡಬೇಕು ಎಂಬುದಾಗಿ. Then, in thy name have cast out devils, and in thy name done many wonderful things. And then will I prophesy unto them, I never knew you. Depart from me, you that work iniquity. ಸೊ ಮತ್ತಾಯ 7:22-23, ಆ ದಿನದಲ್ಲಿ ಕರ್ತನೆ ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ ಮತ್ತು ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಇದಲ್ಲದೆ ನಿಮ್ಮ ಹೆಸರಿನಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಬಹಳ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನು ನಿಮ್ಮನ್ನು ಎಂದಿಗೂ ಅರಿಯೆನು, ದುಷ್ಟತನ ಮಾಡುವ ನೀವು ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳಿಬಿಡುವೆನು. Hallelujah. Hallelujah. And because of which Jesus is giving us this parable. ಈ ಕಾರ್ಯಕ್ಕಾಗಿ ಈ ಒಂದು ಕಾರಣದಿಂದಾಗಿ ಕೆಳಗಡೆ ಹೇಳುವಂತಹ ಸಾಮರ್ಥ್ಯನ ಹೇಳ್ತಾ ಇರುವಂಥದ್ದು. So Jesus is saying, we are the house.
ಯೇಸು ಹೇಳ್ತಿದ್ದಾರೆ ನಾವೆಲ್ಲರೂ ಕೂಡ ಒಂದೊಂದು ಮನೆಯಾಗಿದ್ದೇವೆ. and the house is always constructed. ಖಂಡಿತವಾಗಿಯೂ ಆ ಯಾವಾಗಲೂ ಕೂಡ ಮನೆಯು ಕಟ್ಟಲ್ಪಡಬೇಕು. In the same way, our life with Jesus is a life of construction. ಖಂಡಿತವಾಗಿಯೂ ಅದೇ ರೀತಿ ನಮ್ಮ ಜೀವನವೂ ಕೂಡ ಯೇಸುವಿನೊಂದಿಗೆ ಕಟ್ಟಲ್ಪಡುವಂತಹ ಜೀವನವಾಗಿದೆ. And when you are constructing the house, the foundation of the house is of extreme importance. ಸೊ ಒಂದು ಮನೆಯನ್ನ ನೀವು ಕಟ್ಟಬೇಕಾದ್ರೆ ಎಲ್ಲದಕ್ಕಿಂತಲೂ ಮುಖ್ಯವಾದಂಥ ಒಂದು ಕಾರ್ಯ ಏನಂದ್ರೆ ಯಾವುದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂದ್ರೆ ಅಡಿಪಾಯ ಅತ್ಯಮೂಲ್ಯವಾದದ್ದು. So before we go into the parable, Jesus is talking about the foundation. The foundation will decide the destination in the future. ಸೊ ಯೇಸು ಸ್ವಾಮಿ ಈ ಸಾಮರ್ಥ್ಯನ್ನ ಪ್ರಾರಂಭಿಸುವಂತ ಪ್ರಾರಂಭದಲ್ಲೇ ತಿಳಿಸ್ತಾ ಇದ್ದಾರೆ, ಒಂದು ಮನೆ ಶಾಶ್ವತವಾಗಿ ಸ್ಥಿರವಾಗಿರಬೇಕಾದ್ರೆ ಅಡಿಪಾಯ ತುಂಬಾ ಅತಿ ಅಮೂಲ್ಯವಾದದ್ದು ಎಂಬುದಾಗಿ. Verse number 24. 24ನೇ ವಚನ. Therefore, whosoever heareth these sayings of mine and does them, I will liken him unto a wise man who built his house upon a rock. And the rain descended. Now look at the things that comes against the house. The rain descended, the flood came, and the winds blew and beat upon the house, and it fell not, for it was founded upon the rock. And everyone that hears this saying of mine and does them not shall be likened unto a foolish man which built his house upon the rock. The rain descended, the flood came, the winds blew and beat upon the house, and it fell, and great was the fall of it. Now please listen. The rain, the flood, and the wind that beat upon the house was the same. The circumstances were the same. The situations, the problems were the same. But the result was not the same. ಮತ್ತನ ಶುಭ ಸಂದೇಶ 7ನೇ ಅಧ್ಯಾಯ 24ರಿಂದ 27. ಆದುದರಿಂದ ಯಾವನಾದರೂ ನಾನು ಹೇಳುವ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನನ್ನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿವಂತನಿಗೆ ಹೋಲಿಸುವೆನು. ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವು. ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವು, ಆದರೂ ಅದು ಬೀಳಲಿಲ್ಲ, ಯಾಕೆಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಹಾಕಲ್ಪಟ್ಟಿತು. ಈ ನನ್ನ ಮಾತುಗಳನ್ನು ಕೇಳಿಯೂ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೆ ಹೋದರೆ ಅವನು ಮಳೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿಹೀನನಿಗೆ ಹೋಲಿಕೆಯಾಗಿರುವನು. ಹೇಗೆಂದರೆ ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವು, ಆಗ ಅದು ಬಿತ್ತು ಮತ್ತು ಅದರ ಬೀಳುವಿಕೆಯು ದೊಡ್ಡದಾಗಿತ್ತು. ಇಲ್ಲಿ ಮಳೆ ಮೇಲೆ ಕಟ್ಟಲ್ಪಟ್ಟಂಥ ಮನೆಗೂ ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟಂಥ ಮನೆಗೂ ಎರಡು ಮನೆ ಕೂಡ ಒಂದೇ ವಿಧವಾದ ಪರಿಸ್ಥಿತಿಗಳು ಬಂದೊದಗಿದೆ. ಯಾವ ಪರಿಸ್ಥಿತಿಗಳು? ಮಳೆ ಬಂದಿದೆ, ಪ್ರವಾಹ ಬಂದಿದೆ, ಗಾಳಿ ಕೂಡ ಬೀಸಿದೆ. ಒಂದೇ ರೀತಿಯ ಪರಿಸ್ಥಿತಿಗಳನ್ನು ಎರಡು ಮನೆಗಳು ಕೂಡ ಎದುರಿಸಿದವು, ಆದರೆ ಅದರಿಂದ ಬಂದಂಥ ಫಲಿತಾಂಶ ವ್ಯತ್ಯಾಸವುಳ್ಳದಾಗಿತ್ತು. Hallelujah. Hallelujah. So in this passage we find two things. The first thing is Jesus always speaks message that brings hope to the hopeless. ಸೊ ಈ ಸಾಮರ್ಥ್ಯ ನೋಡ್ತೇವೆ ಎರಡು ಮುಖ್ಯವಾದ ಕಾರ್ಯಗಳನ್ನು. ಅದರಲ್ಲಿ ಮುಖ್ಯವಾದ ಏನಂತಂದ್ರೆ ಯೇಸು ಸ್ವಾಮಿ ಯಾವಾಗಲೂ ಅಷ್ಟೇ ಏನೇ ಒಂದು ಸಾಮರ್ಥ್ಯನ ಹೇಳಿದ್ರು ಕೂಡ, ಏನೇ ಒಂದು ನುಡಿದ್ರು ಕೂಡ ಆ ನುಡಿಯು ನಿರೀಕ್ಷೆ ಇಲ್ಲದಿರುವಂತಹ ವ್ಯಕ್ತಿಗಳಿಗೆ ನಿರೀಕ್ಷೆಯನ್ನು ಉತ್ಪತ್ತಿ ಮಾಡುವಂತಹ ಕಾರ್ಯವನ್ನು ತೋರ್ಪಡಿಸುವಂತದ್ದಾಗಿದೆ. So the gospel is the message of faith. ಸೊ ಶುಭ ಸಂದೇಶದ ವಾರ್ತೆ ಏನಂತಂದ್ರೆ ವಿಶ್ವಾಸದ ಸುವಾರ್ತೆಯಾಗಿದೆ. And the message of the gospel always demands repentance. ಖಂಡಿತವಾಗಿಯೂ ಆ ಶುಭ ಸಂದೇಶದ ಆ ವಾರ್ತೆಯು, ಶುಭ ಸಂದೇಶದ ವಾಕ್ಯವು ಯಾವಾಗಲೂ ಪಶ್ಚಾತ್ತಾಪದ ಕಾರ್ಯವನ್ನು ತಿಳಿಸಿಕೊಡುವಂಥದ್ದು. So wherever the gospel is preached, there will be 3 M. ಸೊ ಎಲ್ಲಿ ಶುಭ ಸಂದೇಶ ಪ್ರಕಟಿಸಲ್ಪಡ್ತದೋ ಅಲ್ಲಿ 3 ಎಂಗಳನ್ನು ನೋಡ್ತೀವಿ. ಇಂಗ್ಲಿಷ್ ಎಂ. First, the message is given. ಸೊ ಮೊದಲನೇದು ಮೆಸೇಜ್. ಎಂ ಅಂದ್ರೆ ಮೆಸೇಜ್, ಸಂದೇಶವನ್ನ ಕೊಡುವಂಥದ್ದು. So Jesus always gave the message of the kingdom. ಸೊ ಯೇಸು ಯಾವಾಗಲೂ ದೇವರ ಸಾಮ್ರಾಜ್ಯದ ಸಂದೇಶವನ್ನ ಕೊಡ್ತಾ ಇದ್ರು. Second, ಎರಡನೇದು, people did not understand the message, so he had to explain the meaning of the message too. ಸೊ ಎರಡನೇದು
ಅಲ್ಲಿರುವ ಜನರಿಗೆ ಅದು ಅರ್ಥವಾಗಲಿ ಎಂಬುದಾಗಿ ಆ ಸಂದೇಶವನ್ನ ಅವರಿಗೆ ಕಲಿಸಿಕೊಡ್ತಾ ಇದ್ರು. And third, he would demand from the people what would be their response, what would be their mission for their life. ಸೊ ಮೂರನೇದು, ಅವರು ಸ್ವೀಕರಿಸಿದಂತಹ ಆ ಶುಭ ಸಂದೇಶದ ಆ ವರ್ತಮಾನಕ್ಕೆ, ಆ ವಾಕ್ಯಕ್ಕೆ ಅವರ ಪ್ರತಿಕ್ರಿಯೆಯನ್ನು, ತದನಂತರ ಅವರ ಮೂಲ ಸೇವಾ ಕಾರ್ಯ ಏನು ಎಂಬುದಾಗಿ, ಅವರ ಯೋಜನೆ ಏನು ಎಂಬುದಾಗಿ. So there is a message, ಒಂದನೇದು ಸಂದೇಶ, ಮೆಸೇಜ್. there is a meaning, ಎರಡನೇದು ಅದರ ಅರ್ಥ, that is from God's side. ಸೊ ಅದು ದೇವರಿಂದ ಬರುವಂತ ಅರ್ಥ. From the people's side, I received the message, ಸೊ ಅದು ಜನರ ಕಡೆಯಿಂದ ಬರುವಂತ ಕಾರ್ಯ ಏನಂತಂದ್ರೆ ಸಂದೇಶವನ್ನು, ಮೆಸೇಜ್ ಅನ್ನು I received the meaning, ಅದರ ಅರ್ಥವನ್ನು, ಮೀನಿಂಗ್ ಅನ್ನು ಕೂಡ ಸ್ವೀಕರಿಸಿಕೊಳ್ಳುವಂಥದ್ದು. and now I commit myself with a mission to carry out the message. ಸೊ ಆ ಮೂರನೇದು ಏನಂತಂದ್ರೆ ಜಸ್ಟ್ ಸಂದೇಶವನ್ನು ಸ್ವೀಕರಿಸಿಕೊಂಡು ಅದನ್ನ ಅರ್ಥವನ್ನು ಕೂಡ ಗ್ರಹಿಸಿಕೊಂಡು ತದನಂತರ ಅದಕ್ಕೆ ಅನುಗುಣವಾಗಿ ಆ ಸಂದೇಶವನ್ನ ಹೊತ್ತುಕೊಂಡು ಹೋಗಿ ಸೇವಾ ಕಾರ್ಯದಲ್ಲಿ ಅದನ್ನ ತೊಡಗಿಸಿಕೊಳ್ಳುವಂಥದ್ದು. In this parable you see ಈ ಒಂದು ಸಾಮರ್ಥ್ಯದಲ್ಲಿ ನೋಡೋದಾದ್ರೆ two people, ಎರಡು ವ್ಯಕ್ತಿಗಳಿದ್ದಾರೆ. both of them heard the message, ಇಬ್ರು ಕೂಡ ಸಂದೇಶವನ್ನು ಆಲಿಸಿದ್ದಾರೆ, understood the meaning, ಇಬ್ರು ಕೂಡ ಅರ್ಥವನ್ನ ಗ್ರಹಿಸಿಕೊಂಡಿದ್ದಾರೆ.